Nama TV presents Dance Mommy Dance. Dance, mommy, 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 dance. Mommy, mommy, kelly, dance, mommy. Cooking, fighting, side, gidly, dance, mommy. Smile, got to face in the dance, mommy. Bunny, mommy, dance, mommy, dance, mommy. Colorful stage in a lead. Namma TV crazy in a lead. Namma star, mommy. Bunny, mommy, dance, mommy. Dance, mommy. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಓಕೆ ಥ್ಯಾಂಕ್ ಯು ಸೊ ನಮ್ಮ ಟಿವಿ ತೊಂದು ಪರಂಚಿನ ಮಾತರಗಳ ನಮಸ್ಕಾರ ನಿಕ್ಲ ಫೇವ್ರೆಟ್ ಶೋ ದಟ್ ಇಸ್ ನಾನ್ ಆದ್ ಡ್ಯಾನ್ಸ್ ಸನ್ ಪ್ರೀಮಿಯಂ ರಿಫೈನ್ ಸನ್ ರಾಯಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ಸುಮಾರು ಜನ ತೂಂದು ಬರು ಒಂಜಿ ಡ್ಯಾನ್ಸರ್ ಬತ್ತೀರಿ ಕುಡ್ಲದ ಟಾಪ್ ಕೂಡ ಡ್ಯಾನ್ಸರ್ ಒಳ್ಳೆರಂದು ಸೊ ಇನ್ನಿತ ಎಪಿಸೋಡ್ ಯಾನೊಂಜೆ ಡ್ಯಾನ್ಸರ್ ಒಪ್ಪುನು ಡ್ಯಾನ್ಸರ್ ಕಮ್ ಆ್ಯಂಕರ್ ಸೊ ಕೊಡೊಂಜಿ ಡ್ಯಾನ್ಸರ್ ಒಂಚೂರು ಕಾರ್ಬೇನೆ ಒಂಚೂರು ಬರೆಟ್ ಕುಲ್ದಾರೆ ನೆಕ್ಸ್ಟ್ ಎಪಿಸೋಡ್ ಡೆಫಿನೆಟ್ಲಿ ಬರ್ಬೇರೆ ಈ ಒಂದು ಕಾರ್ಯಕ್ರಮ ನಿಕ್ಲೆ ಗೊತ್ತುಂಡು ಅಮ್ಮನಕ್ಲೆಗೋಸ್ಕರ ಮಲ್ತಿನಂಚಿನ ಒಂಜಿ ವೇದಿಕೆ ಅಮ್ಮನಕ್ಲೆಗೋಸ್ಕರ ಮಲ್ತಿನಂಚಿನ ಒಂಜಿ ಕಾನ್ಸೆಪ್ಟ್ ಅಮ್ಮನಕ್ಲೆ ಇಲ್ಲಡೆ ಉಪ್ಪುನಂತೆ ಅಕ್ಲನ ಕಲೆ ದಾದುಂಡು ಅಕ್ಲನ ಟ್ಯಾಲೆಂಟ್ ದಾದುಂಡು ವೇದಿಕೆಗೆ ಬರೋಡು ಪನ್ಪನಂಚಿನ ಮಾಮಲ್ಲ ಉದ್ದೇಶ ಯಾಂಬ ಇದೆ ಕಂಟೆಸ್ಟೆಂಟ್ಸ್ ರೆಡಿ ಆದುಲ್ಲೇರು ಬಟ್ ಈಗ ದುಂಬು ಜಡ್ಜಸ್ ಡೆಫಿನೆಟ್ಲಿ ಬರೋಡು ಸೊ ಜಡ್ಜಸ್ ನಕ್ಲೇನು ವೆಲ್ಕಮ್ ಮಲ್ಪನಂಚಿನ ಪೊರ್ತು ಸುರುಕಾದು ಸೂರಜ್ ಸನಿಲ್ ಸರ್ ನಮ್ಮ ಒಟ್ಟುಗಲೇರು ವೆಲ್ಕಮ್ ಟು ದ ಶೋ ಸರ್ ವೆಲ್ಕಮ್ ಟು ದ ಶೋ ಎಂಚೊಲ್ಲರು ದಾದ ಕತೆ ಪನ್ನೋಡು ಬರೀತಿಲ್ಲದಾರ್ ಮಸ್ತ್ ರೆಸ್ಪೆಕ್ಟ್ ಸರ್ ಸರ್ ಪನ್ನೊಂದು ಯಾನು ಈರೇನ್ ಚೊಲ್ಲರ್ ಯಾನ್ ಆರಾಮ ಸೂಪರ್ ಮಸ್ತ್ ಖುಷಿ ಏಪಲ್ ಎಂಗ್ಲನಿಗೆ ಎಂಚೊಲ್ಲರ್ ಈ ನೀರಿಗೆ ಏನಾರು ಥ್ಯಾಂಕ್ ಯು ಸೋ ಮಚ್ ಈ ಮೋಕೆ ಇಂಜಿನ ಪಡೆ ತುಲೆ ಕಾಂಪಿಟೇಷನ್ ಟಫ್ ಒಂದು ನೀರೆಗ್ಲ ಗೊತ್ತುಂಡು ಆರ್ ಯು ಸ್ಯಾಟಿಸ್ಫೈಡ್ ಇತ್ತ ಬತ್ತಿನಂಚಿನ ಕಂಟೆಸ್ಟೆಂಟ್ ಆದುಪ್ಪು ಅಥವಾ ನನ್ನ ಪರ್ಫಾರ್ಮೆನ್ಸಸ್ ಆದುಪ್ಪು ನನ್ನ ದಿ ಬೆಸ್ಟ್ ಬೋರ್ಡು ಎನ್ನೊಂದುಲ್ಲರ ಆತು ಓಕೆ ಪೋಂದು ಇಂಪ್ರೂವ್ ಆവുന്നു ಎನ್ನೊಂದುಲ್ಲರ ಎಂಚ ಆತು ನೀವು ಮೂಜಿ ಎಪಿಸೋಡ್ ಇತ್ತ ಬೈದಿನೆಟ್ ಕೆಲವೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಉಲ್ಲೇರು ವೆರಿ ಮಚ್ ಸ್ಯಾಟಿಸ್ಫೈಡ್ ಆಕಲ ಪರ್ಫಾರ್ಮೆನ್ಸ್ ನಲ್ಲ ಒಂಚೂರು ಎಡ್ಡೆ ಪರ್ಫಾರ್ಮೆನ್ಸ್ ಬತ್ತಂಡ ಡೆಫಿನೆಟ್ಲಿ ಒಂಜಿ ಸ್ಟ್ರಾಂಗ್ ಕಾಂಪಿಟೇಷನ್ ಬಿಲ್ಡಪ್ ಆಪುಂಡು ಯಾನ್ ಎಕ್ಸ್ಪೆಕ್ಟೇಷನ್ ಮಂತೊಂದುಲ್ಲ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೋ ಮಚ್ ಅಂಜನೆ ನಮ್ಮೊಟ್ಟಿಗೂ ಎಕ್ಸ್ಪ್ರೆಷನ್ ಪಂಡ ಆರು ಪಂಡ ಎಕ್ಸ್ಪ್ರೆಷನ್ ಅಂತ ನೋಡಿ ಯಾರನ್ನ ವೀಡಿಯೋಸ್ ಮಲ್ತಿಂದ ಎಕ್ಸ್ಪ್ರೆಷನ್ ಕೊಡದೊಕ್ಕ ಅಂತ ತೂತು ಅವು ಮಿಲಿಯನ್ ಮುಟ್ಟ ಪೋಪುಂಡು ಸಂಜೆ ಅದು ನಮ್ಮ ಮೋಕೆದ ಮನವಿ ಮೇಡಮ್ ಉಳ್ಳರು ಸೊ ವೆಲ್ಕಮ್ ಟು ದ ಶೋ ಜೊರಾನೆ ಚಪ್ಪಾಳೆ ಆ್ಯಂಡ್ ಮ್ಯಾಮ್ ಹೇಳಿ ಸೊ ನೀವು ಏನು ಅಂದ್ಕೊಂಡಿದ್ರಿ ಅಂದ್ಕೊಂಡಂಗೆ ಆಗ್ತಾ ಇದೆಯಾ ಇಲ್ಲ ಇನ್ನೂ ಏನಾದರೂ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆಯಾ ಇಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಹೆಂಗಿದೆ ನಿಮ್ಮ ಎಕ್ಸ್ಪೆಕ್ಟೇಷನು ರೂಪೇಶ್ ಅವರೇ ಲಾಸ್ಟ್ ಎಪಿಸೋಡ್ ಅಂತೂ ತುಂಬ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ನಮ್ಗೆ ಭಾಗ್ಯ ಅಂದ್ಕೊಳ್ತೇನೆ ಸೊ ಈ ಎಪಿಸೋಡ್ ನಾನು ಸೂಪರ್ ಡೂಪರ್ಲಿ ಎಕ್ಸೈಟೆಡ್ ಅವರನ್ನು ಬೀಟ್ ಮಾಡುವಂಥ ಯಾರು ಅಮ್ಮ ಬರ್ತಾರೋ ಅಂತ ಕಾಯ್ತಾ ಇದ್ದೇನೆ ನೋಡುವ ಬಟ್ ಈಗ ಇವತ್ತನೇ ಎಪಿಸೋಡಿಗೆ ಸೌಜನ್ಯ ಮಿಸ್ಸಿಂಗ್ ಓಕೆ ಬಟ್ ನಾವು ಬರದೇ ಇದ್ರೆ ರೂಪೇಶ್ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ರಲ್ವಾ ಹಾಗಿದ್ರೆ ಪರವಾಗಿಲ್ಲ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ತುಂಬ ಅಂದರೆ ಅವರು ಟೈಮಿಂಗಲ್ಲಿ ಜೋಕ್ ಮಾಡ್ತಾರೆ ನಮಗೆ ತುಂಬ ಮಿಸ್ ಆಗ್ತಾ ಇದೆ ಅದು ಎನಿವೇಸ್ ಅಂತಹ ಭಾಗ್ಯ ಎಲ್ಲ ಕೆಲವೊಂದ್ಸಲ ಮಾತ್ರ ಎಲ್ಲ ಎಪಿಸೋಡಲ್ಲಿ ಬರದೇ ಇರಲ್ಲ ಕೆಲವೊಂದು ಎಪಿಸೋಡಲ್ಲಿ ಅಷ್ಟೇ ಅಂತಹ ಪುಣ್ಯ ಇರೋವಂಥದ್ದು ನಮಗೆ ಬಟ್ ಎನಿವೇಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಮುಂದಕ್ಕೆ ಆರ್ ಯು ಹ್ಯಾಪಿ ಸೌಜನ್ಯ ಇಜ್ಜಂದಿತ್ತ ಅದಾದ ಗೊತ್ತುಂಡೆ ಒಂಜಿ ವಸ್ತು ಆದುಪ್ಪು ಒಂಜಿ ವ್ಯಕ್ತಿ ಆದುಪ್ಪು ಅಕ್ಲನ ಬೆಲೆ ಗೊತ್ತಾಪುನು ಅಕ್ಲನ ಇಂಪಾರ್ಟೆನ್ಸ್ ಗೊತ್ತಾಪುನು ಅಕ್ಲ ಇಜ್ಜಂದು ಒಪ್ಪುನಾಗ ಅಕ್ಲ ದೂರ ಹೋಗ್ಬಿರ್ತಲೆ ಅವಾಗ ನಂಗೆ ಅರ್ಥ ಆಪುನು ಅಕ್ಲನ ವ್ಯಾಲ್ಯೂ ದಾದನ್ ಸೊ ಇತ್ತೆಂಕ್ ಭಯಂಕರ ಕಂಫರ್ಟೇಬಲ್ ಆಪುನು ಪಡ ಇತ್ತೆಂಗ್ ಗೊತ್ತಾಯಿನ್ ಆ ಇಜ್ಜಂದು ಏತ್ ಖುಷಿ ಆಪುನು ಶೋ ನಮ್ಮ ಟಿವಿದ ರಿಕ್ವೆಸ್ಟ್ ಒಂದೊಂದು ವಿಡಿಯೋ ಕ್ಲಿಪ್ಪಿಂಗ್ ಹೆಂಗೆ ಕೊರಲ್ಲ ಈಸ್ ಡೆಫಿನೆಟ್ಲಿ ಸೌಜನ್ಯ ಹೆಗಡೆ ಇಜ್ಜಿನ ಡೆಫಿನೆಟ್ಲಿ ಶೋ ಒಂಚೂರು ದಾದನೊಂದು ಮಿಸ್ ಆಯ್ಲ ಕಾಪುಡು ಹೆಂಗ್ ಕಾಯ್ಜಿನ ಸೌಜನ್ಯ ವಿ ಮಿಸ್ ಯು ಇನ್ ದ ಶೋ ಅದಾರು ಬರ್ಪೀರಿ ಅಂದಂದು ಗೊತ್ತಾಂಡಿ ಈ ಪನ್ಪುಲಕ್ಕಾಡಿ ಇಂಡೈರೆಕ್ಟ್ ಅದು ನನ್ನ ಯಾವಾಗಲೂ ಬರೋಚಿಂದು ಬಟ್ ಎನಿವೇಸ್ ನೆಕ್ಸ್ಟ್ ಎಪಿಸೋಡ್ ಡೆಫಿನೆಟ್ಲಿ ಬರ್ಪೇರೆ ಸೊ ಅಂಚನೆ ನಮ್ಮೊಟ್ಟಿಗೂ ಬಾಂಬ್ ಹಿಡ್ದು ಬರ್ತಿಲ್ಲ ನಮ್ಮ ಊರ್ದಾರು ನಿತೇಶ್ ಕೋಟ್ಯಾನುಲೇರು ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಾಫರ್ ಸರ್ ಇರಗೆ ವೆಲ್ಕಮ್ ಬ್ಯಾಕ್ ಟು ದ ಶೋ ಸೊ ಅಂಚನೆ ದಾದ ಎಕ್ಸ್ಪೆಕ್ಟೇಷನ್ ಉಂಟು ಇನ್ನಿತ ಎಪಿಸೋಡ್ ಬಗ್ಗೆ ಇನ್ನಿತ ಎಪಿಸೋಡ್ ತುಲೆ ಲಾಸ್ಟ್ ಎಪಿಸೋಡ್ ಎಡೆಡ್ ಪರ್ಫಾರ್ಮೆನ್ಸ್ ತಿಕ್ಕಂಡು ಅಂಚಿನೇ ಎಂಕ್ಲೆ ಪರ್ಫಾರ್ಮೆನ್ಸ್ ತಿಕ್ಕಂಡ ಈ ಶೋ ನಲ್ಲ ಮಿತ್ತು ಪೋಪುನುಂದಿ ಅನ್ನು ಎನ್ನೊಂದುಲ್ಲ ಈ ಎಡೆಡೆ ಪರ್ಫಾರ್ಮೆನ್ಸ್ ಇತ್ತಿನಾತ್ ಶೋತ ಲೆವೆಲ್ ಉಂಡತೆ ಎದುರು ಪೋಂದೆ ಪುಂಡು ಸೊ ಎಕ್ಸ್ಪೆಕ್ಟೇಷನ್ ಮಸ್ತುಂಡು ಸೊ ಪರ್ಫಾರ್ಮೆನ್ಸ್ ಅಂಚನೆ ಉಪ್ಪು ಬಂದೆಂಕಲು ಒಂದು ಎನ್ನೊಂದುಲ್ಲ
ಸೊ ತೂಕ ದಾದಾಪುಂಡು ಬಂದು ಕಾತೊಂದುಲ್ಲ ಸೌಜನ್ಯ ಗಿಡ ಇಜ್ಜೇರು ಆರು ಮೋಸ್ಟ್ಲಿ ವಿಲ್ಮನೊಟ್ಟಿಗೆ ತಾಲೀಮ್ ಬೋಯರ ಅಂದು ಜಡೇಜನ ಎನಿವೇಸ್ ಯಾನ್ ಬತ್ತಿನ ಖುಷಿ ಇರಗ್ಲಿ ಆತ ಈರು ಹಾರ್ ಇದ್ದೇರ್ ಬಂದು ಬೇಜಾರು ಆತ ಈ ರೀತಿನ ಯಾವ ಅವು ಶೋ ಕೊಂಜಿ ಬೇತನೆ ಲೆವೆಲ್ ಡುಪ್ಪುಂಡು ಸಾರಿ ಮೈಕ್ ದಕ್ಕಲೆ ರಾವಣ್ಣ ಸರ್ ಆತತ್ ಈ ರೀತಿನ ಯಾವ ಒಂದು ಆಂಡ ಸೌಜನ್ಯ ಗಿಡ ಬೋರ್ಡು ಉಪ್ಪಡಿ ಜೆಂಡ ಗಂಜಿ ದಿನ ಆರ್ಲಪ್ಪಡಿ ಆನ್ಲಪ್ಪ ಈರ್ಲಪ್ಪಡಿ ಮಾತಾಡಲ್ಲ ಇತ್ತಿದ್ದು ಪಂಡ ಈ ರೀತಿನ ಒಂಜಿ ಜಸ್ಟ್ ಯಾವ ಒಂದು ಆತೆ ಸೌಜನ್ಯತನ ಆರ್ ಪಂಜರ ಗಂಜಿ ಗಂಜಿ ಎಟ್ಟಿದ ಬಡಿ ಚಟ್ನಿ ಇತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಒಂದು ಪುಗರ್ನ ಅದು ನೆರ್ನ ಅಂದ್ ಎಂಕೆ ಕನ್ಫ್ಯೂಷನ್ ಉಂಡು ಆಡಿಯನ್ಸ್ಗೆ ಎಂಚೊಪ್ಪದೆ ಬಟ್ ಎನಿವೇಸ್ ದಾದ ಆದಿತ್ತಿನ ಕಾರ್ಯಕ್ರಮ ಎಂಕ್ಲಿಗೆ ಇಂಪಾರ್ಟೆಂಟ್ ಸೊ ಇನ್ನಿದ ಫಸ್ಟ್ ಕಂಟೆಸ್ಟೆಂಟ್ ಲೆಪ್ಪುನಂಚಿನ ಬರ್ತು ಇಡೇ ಮುಟ್ಟ ನಾ ಮೂಜ್ ಎಪಿಸೋಡ್ ಆಂಡ್ ಬಟ್ ಜಡ್ಜಸ್ ನಾಗ ಲಗದುಂತುದು ವಂಡರ್ಫುಲ್ ಪನ್ಪುನಂಚಿನ ಪರ್ಫಾರ್ಮೆನ್ಸ್ ನಲ್ಲ ಆ ಒಂದು ಎಲ್ಲಿಯ ಕಾತೊಂದಿಲ್ಲ ಆ ಒಂದು ಎಲ್ಲಿಯ ಕಮ್ಮಿ ಉಂಡು ಬರಲಿ ಸೊ ಅವು ಫಿಲ್ ಆಪಲೆ ಕಾವಡೆ ಓಕೆ ಇನ್ನಿತ ಈ ಒಂದು ಎಪಿಸೋಡ್ ಮೂಲು ಶುರು ಮಲ್ಪನಂಚಿನ ಬರ್ತು ಪಂಡ ಮಮ್ಮಿ ಇಸ್ ರೆಡಿ ಆದ ಕಾತೊಂದಿಲ್ಲ ಇತ್ತನಲ್ಪ ಅಂದ್ರೆ ಸೊ ಶುರುಗಾದ ಬರೋಂದಿಲ್ಲ ಕೃಷ್ಣ ಪನ್ಪುನಂಚಿನ ಮಮ್ಮಿ ಸೊ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಜೋರಾನ ಚಪ್ಪಾಳೆ ಕೊರಲಿ ಆ್ಯಂಡ್ ಪ್ಲೀಸ್ ವೆಲ್ಕಮ್ ಕೃಷ್ಣ ಆನ್ ದ ಸ್ಟೇಜ್. ಕೃಷ್ಣ ಅವರು ಎಲ್ಲಿಂದ ಬರ್ತಾ ಇರೋದು? ಬಿ ಸಿ ರೋಡಿಂದ. ಓಕೆ, ಸೊ ನನ್ಗನಿಸುತ್ತೆ ಏನೋ ಒಂದು ಮರಾಠಿ ಕಾನ್ಸೆಪ್ಟ್ ಥರ ರೆಡಿ ಆಗಿದ್ದೀರಾ. ಏನು ಪ್ರಿಪೇರ್ ಮಾಡಿದ್ದೀರಾ? ಲಾವಣಿ ಡ್ಯಾನ್ಸ್ ನಂದು ಇದು ಆ್ಯಕ್ಚುಲಿ ಪಿಂಗಾರ ಹಾಕೋದ ಸಾಂಗ್ಸ್. ಓಕೆ, ಮರಾಠಿ ಲಾವಣಿ ಡ್ಯಾನ್ಸ್ ಮಾಡ್ಲಿಕ್ಕಿದ್ದೀರಾ. ಸೊ ಬೇಸಿಕಲಿ ಏನು ಮಾಡ್ತಾ ಇದ್ದೀರಾ ನೀವು? ಮನೆಯಲ್ಲೇ ಇರೋದಾ, ವರ್ಕ್ ಮಾಡ್ತೀರಾ? ವರ್ಕಿಂಗ್. ಏನು ವರ್ಕ್ ಮಾಡ್ತಾ ಇರೋದು? ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಓ, ಹಾಗಾದ್ರೆ ಇದು ಕೆಮಿಕಲ್ ಅದ್ರ ಜೊತೆ ಎಲ್ಲ ಕೆಲಸ ಮಾಡೋದು ನೀವು? ಯಾ ರೈಟ್. ಅದನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಡಾನ್ಸ್ನ ಒಂದು ಕೆಮಿಸ್ಟ್ರಿಗೆ ಬಂದಿದ್ದೀರಾ ಹೌದು ಅಲ್ವಾ? ಹೇಗೆ ಅನಿಸ್ತಾ ಇದೆ ನಮ್ಮ ಟಿವಿ ಇಷ್ಟೊಂದು ದೊಡ್ಡ ಪ್ಲಾಟ್ಫಾರ್ಮ್ ನಿಮ್ಗೆ ಕೊಡ್ತಾ ಇದೆ? ಸೊ ಹೇಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ನಾನು ಮಾಡೋದು, ಸ್ವಲ್ಪ ನರ್ವಸ್ನೆಸ್ ಇದೆ, ಬಟ್ ಐ ಥ್ಯಾಂಕ್ ಯು ಫಾರ್ ನಮ್ಮ ಟಿ ವಿ ನನಗೆ ಒಂದು ಚಾನ್ಸ್ ಕೊಡ್ತಿರೋದಕ್ಕೆ. ಓಕೆ, ಸೊ ಹಾಗಿರುವಾಗ ಈಗ ಜಡ್ಜಸ್ ಅವರು ರೆಡಿ ಇದ್ದಾರೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಉಳಿದ ತಾಯಂದಿರು ಕೂಡ ಸೂಪರಾಗಿ ರೆಡಿ ಆಗಿದ್ದಾರೆ. ಸೊ ಬೇರೆಯವರನ್ನು ನೋಡುವಾಗ ಓಕೆ ಹೆದರಿಕೆ ಅಂತ ಅನಿಸುತ್ತಾ? ಇಲ್ಲ, ಆ ಥರ ಏನಿಲ್ಲ, ಬಟ್ ನಾನು ಸೋಲೋ ಆಗಿ ಫಸ್ಟ್ ಟೈಮ್ ಮಾಡೋದು, ಹಾಗಾಗಿ ಸ್ವಲ್ಪ ನರ್ವಸ್ನೆಸ್ ಇದೆ ಅಷ್ಟೇ. ಅಷ್ಟೇ. ನೀವು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದೀರಾ ಆಗ? ಓಕೆ, ಎನಿವೇ ಇದೇ ಎಕ್ಸ್ಪ್ರೆಷನ್ ಫಿನಾಲೆ ತನಕ ಬರಲಿ ಅಂತ ನಾನು ಆಶಿಸ್ತಾ ಆಲ್ ದ ವೆರಿ ಬೆಸ್ಟ್. ಸ್ಟೇಜ್ ನಿಮಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, लटपट कमर दामिनी अधर रागिनी मेरे दर आई कैसी सजी धजी देखो मेरे पिया की सावरी जिया से बावरी मेरे
ವಾ 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 ಮುಖದಲ್ಲಿ ನಗು ಇದೆ. ಡೆಫಿನೆಟ್ಲಿ ಕಮೆಂಟ್ ಸಿಕ್ಕಿದಾಗಲೂ ಅದೇ ನಗು ಹಂಗೆ ಇರುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಎಲ್ಲಿಂದ ಬರ್ತಿರೋದು ನೀವು? ಬಿಸಿ ರೋಡ್ ಬಿಸಿ ರೋಡ್ ತುಳು ಬರ್ಪಣಿರಿ ಇದು ದಾದಾ ಅನ್ಪಣಿರಿ ವರ್ಕ್ ಮಾಡ್ತಂದುಲ್ಲೆ ಓಲು ಸೆಂಟ್ ಅಲೋಷಿಯಸ್ ಕಾಲೇಜ್ ಮೈ ಗಾಡ್ ಟೀಚರಾ ಐ ಮೀನ್ ಲೆಕ್ಚರರಾ ಲ್ಯಾಬ್ ಅಸಿಸ್ಟೆಂಟ್. ಫ್ಯಾಂಟಾಸ್ಟಿಕ್. ಎನಿವೇಸ್ ಈರೇ ಖುಷಿ ಅಣ್ಣ ಯಾ ಫುಲ್ ಏಪ ಲವ್ ಇಂಪಾರ್ಟೆಂಟ್. ನಮ್ಮ ಬೇತಕ್ಕೆ ಜಡ್ಜಸ್ ನನ್ನ ಕೊರೊಂದು ಪೇರು ಕಮ್ಮಿ ಜಾಸ್ತಿ ಮಾತ ಬಟ್ ನಂಗೆ ಖುಷಿ ಆಪುಂಡು ನಿಜ ದಾಟ್ ಇಸ್ ಇಂಪಾರ್ಟೆಂಟ್. ಇತ್ತ ಬಲ್ಲ ಇರೇ ಖುಷಿ ಅಣ್ಣ ಅಂದ್ ಇರಲ್ಲ ಕಡೆ ಒಂದು ಏತ್ ಕೋರಿ ಪತ್ತೆಟ್ಟು ಐ ಡೇಟ್ 10 ಕೊರನಲ್ಲಿ ದೇತೋನು ರೀ ರೆಡಿ ಅವು ಇಯರ್ಲ ಬಿಟ್ಟು ಪೂಜೆರು ಓ ಅವು ಇಯರ್ಲ ಬಿಟ್ಟು ಪೂಜೆರು 10 ಮಾರ್ಕ್ಸ್ ಧರ್ಮ ದಿಕ್ಕು ನಮ್ಮದೇ ಬಿಡ್ಬಿಡದೆ. ಎನಿವೇಸ್ ಅದೇ ತಿಕ್ಕಲ ಕಾವಾಡು ಸೂಪರ್ అయిన ಕಮೆಂಟ್ಸ್ ತಿಕ್ಕಲ ಕಾವಾಡು ಒಂದು ವೇಳೆ ಎಡ್ಡ ಕಮೆಂಟ್ಸ್ ತಿಕ್ಕನ ಐನು ನೀರೇ ಅರ್ಪಣೆ ಅಲ್ಬಾರು ఇంక డాన్స్ కల్పదిన ఎన్న నేబర్ ప్లస్ ఎన్న నేబర్ ఆంటీ ಎನ್ನ ಹಸ್ಬೆಂಡ್ ಬಕ ಎನ್ನ ಮಮ್ಮಿ ಸುಮಾರು ಜನ ಪಾಠ ತಿಂಡ್ರೆ ಅದೇ. ಎನಿವೇಸ್ ನೋ ಪ್ರಾಬ್ಲಮ್. ಅವು ಖುಷಿ ಆಣಿ ಎರೇಲ ಮರತದ ಜಾರು ದ್ಯಾಟ್ ಇಸ್ ಇಂಪಾರ್ಟೆಂಟ್. ಸೊ ಇತ್ತ ಕೇನ್ಗ ಎಂಜಾನ್ ಬಂದು ಶುರುಕಾದ ಸೂರಜ್ ಸರ್ ಕೇನ್ಗ ಎಂಜಾನ್ ಸರ್ ಗ್ರೀಷ್ಮ ಹಾಯ್ ಸರ್ ಹಾಯ್ ಎಂಚಾಂಡ್ ಪರ್ಫಾರ್ಮೆನ್ಸ್ ಕೊರಿಬೇಕಿತ್ತ ಫೀಲ್ ಚೂರು ಆರಾಮ್ ಆರಾಮಾಂಡ ವರ ಮುಗಿಂಡು ಮಾತ ಮಂತದಂದು ಇನಿತ ಟೆನ್ಷನ್ ಚೂರು ಕಮ್ಮಿ ಟೆನ್ಷನ್ ಚೂರು ಕಮ್ಮಿ ಮಾತ ಕೇನ್ ವೇರ ಬೊಕ್ಕಾರ್ ಕೊರ್ಪು ಬಡ ಇರ್ನಂಜಿ ಇರೆಂಚುಲ್ಲರ್ ಮಾತ ಸ್ಟಡಿ ಮಾಡ್ತಾರೆ ಪ್ಲೀಸ್ ಸರ್. ಎಸ್ ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಪನ್ನಡಂಡ ಲಾವಣಿ ಪರ್ಫಾರ್ಮೆನ್ಸ್ ಮಂದರ್ ಲಾವಣಿ ಪಂಡ ನಾರ್ಮಲಿ ಲಾವಣ್ಯ ಪಂಡ ಗರ್ಲ್ಸ್ನ ಕಲ ಬ್ಯೂಟಿನ ಎನ್ಹ್ಯಾನ್ಸ್ ಒಂಜಿ ಪರ್ಫಾರ್ಮೆನ್ಸ್ ಒಂದು ಆ್ಯಕ್ಚುಲಿ ನಾರ್ತ್ ಇಂಡಿಯಾದ ಮಸ್ತ್ ಫೇಮಸ್ ಮುಲ್ಪ ಎಂಚ ಕ್ಲಾಸಿಕಲ್ಗೆ ಇಂಪಾರ್ಟೆನ್ಸ್ ಕೊರ್ಪನ ಅಂಚನೆ ಲಾವಣಿ ಒಂಜಿ ಫಾರ್ಮಲ್ ಹಾಕುಲು ಆತೆ ದೈವಿಕತೆಡು ಅವೇನು ತೂಪೆರು. ಸೊ ಅಂಚಿಂದ ಒಂಜಿ ಗುಡ್ ಫಾರ್ಮ್ ಆಫ್ ಆರ್ಟ್ ಅವು. ಸೊ ಇನ್ನು ಪರ್ಫಾರ್ಮೆನ್ಸ್ ಇಲ್ಲ ಇಂಕ್ ಖುಷಿ ಆಯ್ನಿ ಆ ಅಥೆಂಟಿಸಿಟಿ ಇನ್ನು ಕಾಸ್ಟ್ಯೂಮ್ ಇಟ್ಟಿದ್ದೇನೆ ಬಟ್ ಇಂಕ್ ಸ್ಟೆಪ್ಸ್ಡ್ ಪ್ಯೂರ್ ಲಾವಣಿ ಅಥೆಂಟಿಕ್ ಸ್ಟೆಪ್ಸ್ ಇಜ್ಜಂಡು ಬಟ್ ದಟ್ಸ್ ಓಕೆ ಬಾಲಿವುಡ್ ಮಿಕ್ಸ್ ಮಂದಿತ್ತಾರೆ ಆ್ಯಂಡ್ ಈರ್ ವರ್ಕ್ ಮನ್ಪಡ ಐನಿ ಸ್ಟೆಪ್ ಫಿನಿಶಿಂಗ್ದ ಬಗ್ಗೆ ಸ್ಟೆಪ್ ಫಿನಿಶಿಂಗ್ ಹೆಂಗೆ ಮಸ್ತ್ ಕಡೆ ತೂಯರ ತಿಕ್ಕಿಜಿ. ಸೊ ಇನ್ನು ಸ್ಟೆಪ್ ಫಿನಿಶಿಂಗ್ ಒಂಜಿ ಮಲ್ಲ ಮೇಜರ್ ಫಾಲ್ಟ್ ಅಂಡ್ ಬೊಕೊಂಚೂರು ಬಾಡಿ ಬ್ಯಾಲೆನ್ಸಿಂಗ್ ಕೆಲವೊಂಜಿ ಕಡೆ ಪಂಡ ಈ ಲಾಸ್ಟ್ಗೆ ಕೆಲವು ಟರ್ನ್ ದೆತ್ತಾರೆ ಅವು ಟರ್ನ್ ಒಂಜಿ ಸ್ಪಾಟ್ ಮಂತದ್ದು ದೆತ್ತಡ ಕ್ಲೀನ್ ಅದು ಉಪ್ಪುಂಡು ಐತ ಬಗ್ಗೆ ಒಂಜಿ ವರ್ಕ್ ಮಂತ್ಲೆ ಆ್ಯಂಡ್ ಇನ್ನು ಪ್ಲಸ್ ಪಾಯಿಂಟ್ ಇನ್ನ ಎನರ್ಜಿ ಯಾನ್ ಇನ್ನ ಆಡಿಷನ್ ಇಡ್ಲ ತೂಯ ಸಾಕಿ ಇಫ್ ಐ ಆಮ್ ನಾಟ್ ರಾಂಗ್ ಆಡಿಷನ್ ಇಡ್ಲ ಈರ ಆ ಎನರ್ಜಿನ ಮೇಂಟೈನ್ ಮಂತಿತ್ತಾರೆ ವಿಡಿಯೋ ಆಡಿಷನ್ ಅಂತೂನ. ಸೊ ಮುಲ್ಪಲ್ ಇಂಕ ಆ ಎನರ್ಜಿ ಆ ಕಾನ್ಫಿಡೆನ್ಸ್ ಲೆವೆಲ್ ತೋಜುಂಡು ಬಟ್ ನೆಕ್ಸ್ಟ್ ಒಂದು ವೇಳೆ ಸೆಲೆಕ್ಟ್ ಆಯಡ ಅವೇ ಇನ್ನ ಸ್ಟೆಪ್ ಫಿನಿಶಿಂಗ್ ದ ಬಗ್ಗೆ ಇರ್ ಮಸ್ತ್ ವರ್ಕ್ ಮಂತ್ಲೆ. ಓಕೆ ಓಕೆ ಥ್ಯಾಂಕ್ ಯು. ಅರ್ಥಾಣೆ ಅದು ಬರೆದು ಕೊರಡ ಇಜಿ ಮ್ಯಾಮ್ ಇರೇ ಎಂಜಾನ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಕೃಷ್ಣ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಓವರಾಲ್ ಚೆನ್ನಾಗಿತ್ತು. ನಿಮ್ಮ ಕಾಸ್ಟ್ಯೂಮ್ ಬ್ರೈಟ್ ಕಾಸ್ಟ್ಯೂಮ್ ವಿತ್ ಹೇರ್ ಸ್ಟೈಲ್ ಮೇಕಪ್ ತುಂಬ ಚೆನ್ನಾಗಿದೆ. ರಿದಮ್ ಮುಗಿಯುವ ಮೊದಲೇ ನಿಮ್ಮ ಸ್ಟೆಪ್ ಮುಗೀತಿತ್ತು. ಅಂದರೆ ಪ್ರತಿ ಸ್ಟೆಪ್ನಲ್ಲಿ ಒಂದು ಫಿನಿಶಿಂಗ್ ಒಂದು ಸ್ವಲ್ಪ ಕೊರತೆ ಇತ್ತೇನೋ ಅನಿಸಿತು. ಆ್ಯಂಡ್ ಮೇ ಬಿ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ನೀವು ಪರ್ಫಾರ್ಮ್ ಮಾಡುವಾಗ ನಿಮ್ಮ ಡ್ಯಾನ್ಸ್ ಪೋಶ್ಚರ್ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೋದು ಅನಿಸಿತು. ನೀವು ಡ್ಯಾನ್ಸ್ ಮಾಡುವಾಗ ನೀವು ಖುಷಿ ಪಡ್ತಾ ಇದ್ದದ್ದು ನಮ್ಗೆ ಕಾಣ್ತಾ ಇತ್ತು. ಸೊ ಹಾಗಾಗಿ ನಿಮ್ಮ ಎನರ್ಜಿಯು ನಮ್ಗೆ ಕಾಣ್ತಾ ಇತ್ತು. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಏನಾಗ್ತದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಅಂಜನೆ ನಿತೇಶ್ ಸರ್ ಪ್ಲೀಸ್. ಕೃಷ್ಣ ಲೋಬೋ ಹಾಯ್ ಸರ್. ನಮಸ್ಕಾರ. ನಮಸ್ತೆ. ಎಂಜೋಲರ್ ಹುಷಾರಲ್ಲೇ ಎಂಚಾನ್ ಡ್ಯಾನ್ಸ್ ಮಂತದ ಲಾವಣಿ ಓಕೆ ಇರ್ ದಾಯಗೊಂದು ಚೂಸ್ ಮಂತೀನಿ ಲಾವಣಿ ದಾಯಕ್ ಬಂದ ರೀಸನ್ ಇಜ್ಜಿ ಬಟ್ ಎಂಕ್ ದುಮ್ ಈ ಸಾಂಗ್ ಕೇನಾಗ ಹಿಂಗೆ ಮಸ್ತ್ ಖುಷಿಯ ಒಂದಿತ್ತಂಡು ಯಾನ್ ಆಸೆ ಮಲ್ತೊಂದಿ ಖುಷಿ ಅಣ್ಣ ಐಕಿರ್ ಚೂಸ್ ಮಂತಾರ ಯಾ ಬಟ್ ಐಟ್ ಎಂಕ್ ದೀಪಿಕಾ ಪಡುಕೋನೆ ಮಸ್ತ್ ಇಷ್ಟ. ಓಕೆ ಪ್ಲಸ್ ಯಾನ ದುಮ್ ಇಂಚ ಇನ್ನೊಂದಿತ್ತೇನ ಅಲ್ಲಿ ಲೆತೋ ಬರೋಡ ಅಂದಿಟ್ಟೆ ತುಲ್ಲ ಓಡ ಅಂದಿರ ಪರ್ಫಾರ್ಮೆನ್ಸ್ ನಲ್ಲ ಎಡ್ಡದು. ಓಕೆ ಅದು ಏರ್ ಮಂತೀನಿ ಏರ್ ಮಂತರ ಏರ್ ಕಲ್ಪೈನಿ ಇಜ್ಜಿ ಎನ್ನ ನೇಬರ್. ಓಕೆ ತುಲೆ ಇರ್ನ ಔಟ್ಫಿಟ್ ಸೂಪರ್ ಉಂಡು ಇರ್ ಬಾರಿ ಪೊರ್ಲು ತೋಜೊಂದುಲ್ಲರ್ ನೆಟ್. ಥ್ಯಾಂಕ್ ಯು. ಓಕೆ ಇರ್ನ ಔಟ್ಫಿಟ್ ತೊಟ್ಟಿಗೆ ಡ್ಯಾನ್ಸ್ ಲ ಬೋಡು ಲಾವಣಿ ಇಟ್ಟುಂಡತೆ ಲಾವಣಿ ಟಿಪಿಕಲ್ ಮಹಾರಾಷ್ಟ್ರಿಯನ್ ಫೋಕ್ ಐಕ್ ಎನರ್ಜಿ ಎಕ್ಸ್ಪ್ರೆಷನ್ ಬೊಕ ವೇ ಆಫ್ ಐತನ ಎಂದುಂಡು ಐತೆ ಎಂಕ್ಲು ಯಕ್ಷಗಾನ ಎಂಚ ಮನ್ಪುವ ಆ ಯಕ್ಷಗಾನ ಇತ್ತಿಲಗನೆ ಮಂತನೇ ಐಕೊಂಚು ಪೊರ್ಲು ಟ್ರೆಡಿಷನಲ್ ಐತೆ ಲಾವಣಿ ಲಂಚನೆ ಲಾವಣಿ ರಂಚನೆ ಮನ್ಪೊಡು ನೆಟ್ ಎಂಕೊಂಚೂರು ಲಾವಣಿದ ಇರು ಫಿಲ್ಮ್ದ ಸ್ಟೆಪ್ಸ್ ಪೂರ ಪಾಡ್ದರು ಆಡಲ್ಲ ಒಂಚೂರು ಕೊರಿಯೋಗ್ರಫಿ ವೈಸ್ ಮಸ್ತ್ ಡಲ್ ಇತ್ತು ನಿಂದಾಂಡ್ ಎಂಕ್ ಆಡ ಇರ್ನ ಔಟ್ಫಿಟ್ ಕಾಸ್ಟ್ಯೂಮ್ ಕಾನ್ಫಿಡೆಂಟ್
ಬೊಕ್ಕ ಇರ್ ಬಾರಿ ಶೋಕ್ಲ ತೋಜೊಂದಿಲ್ಲ ರಾಂಡ ಡ್ಯಾನ್ಸ್ ಒಂಚೂರು ಫೋಕಸ್ ಕೊರೋಡು ಬಂದು ಎನ್ನೊಂಜಿ ರಿಕ್ವೆಸ್ಟ್. ಆ್ಯಕ್ಚುಲಿ ನಾನು ಮಸ್ತ್ ನರ್ವಸ್ ಆದಿತ್ತೆ. ಸೋಲೋ ನಾನು ಫಸ್ಟ್ ಟೈಮ್ ಮಲ್ಪುನು ಬಕ್ಕ ಡ್ಯಾನ್ಸ್ ಆಫ್ಟರ್ ಮೇ ಬಿ 15 years ಬಕ್ಕ ನಾನು ಮಲ್ಪುನು ಐಕೆ ಬಂದ್ಪುನು ಒಂದು ಸ್ಟೇಜ್ ದೇ ಕೊಡ್ತೀನಿ ನಿಕ್ಲಿಗೆ ನಿಕ್ಕುಲು ಇಂಪ್ರೂವ್ ಆಯರಂದೇ ಕೊಡ್ತೀನಿ. ಇನಿ ರಿಂಚ ಮಂತರ್ ಎಲ್ಲದ ನೆಕ್ಸ್ಟ್ ಲೆವೆಲ್ ಇರು ಕೂಡ ನೆಡ್ದಲ ಎಡ್ಡೆ ಈ ತಿಂಗಳ ಕಮೆಂಟ್ ಪಾಸಿಟಿವ್ ಅದ್ದೆ ತೊನ್ಲೆ ಇರ್ ನೆಕ್ಸ್ಟ್ ರೌಂಡ್ಗು ಹೋಪ್ಫುಲಿ ಇರ್ ನೆಕ್ಸ್ಟ್ ರೌಂಡ್ ಇತ್ತಂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊರ್ಲೆ. ಓಕೆ ಒಂದು ಸ್ಟೇಜ್ ನಿಕ್ಲೆ ಕೊಡ್ತೀನಿ ನೆಕ್ಕೆ ದೆನ್ ಎಡ್ಡೆ ಯುಟಿಲೈಸ್ ಮನ್ಪುಲೆ ತುಲೆ ಎಲ್ಲಿಯಡ್ದೆ ಗಿಡವಾಗಿ ಬಾಗೀತೆ ಮರವಾಗಿ ಬಂದ್ಪಣ ಎಲ್ಲಿಯಡ್ದೆ ನಮ್ಮ ಮಿತ್ತು ಬೋಡತ್ತಂದೆ ಇರ್ನೆತ್ತ ಫೌಂಡೇಶನ್ ಮುಲ್ಪ ನೆಕ್ಸ್ಟ್ ಇಯರಿಗೆಲ್ಲ ಫ್ಯೂಚರ್ ಎಡ್ಡೆ ಆಪರ್ಚುನಿಟಿ ತಿಕ್ಕು ಈ ಸ್ಟೇಜ್ ಹಿಡ್ದು. ಸೊ ವರ್ಕ್ ಹಾರ್ಡ್, ಫೋಕಸ್ ಮನ್ಪುಲೆ. ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಒಂದು ಅಂಚಿನ ವಿಚಾರ ಅಂತ ಬಂದ್ಬರೋ ಖುಷಿ ಅಣ್ಣ ಅರ್ಥ ಅನ್ನದೆ ಗಿಡವಾಗಿ ಬಗ್ಗದ್ದು ಅಂಚದ ಬಗೊಂದೆ ಬೋರ್ಡ್ ನಾನು ಇಂಚ ಇರ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಲ್ಲೆ ನೆಕ್ಸ್ಟ್ ಫೇವ್ರೇಟ್ ಸಾಂಗ್ ಹೋಗಿರ್ ನಂದು ಅಂಡ್ ನೆಕ್ಸ್ಟ್ ಅದಿದ್ದ ಬಂಡ ಎಂಕ್ಲೆ ಸಾಂಗ್ ಲೈಕ್ ಅಪ್ ಲೈಕ್ ನಲ್ಪುನಿ ಬೋದು. ಸೊ ಈತ ಈ ಕಮೆಂಟ್ಸ್ ಮಾದಕ್ಕೆ ಅಂದು ಈರಾಗಿದ್ದ ಉಲಾಡಿರ್ನ ಹಾಟದಲ್ಲಿ ಏನ ಬರೋದು ನೆಕ್ಸ್ಟ್ ರೌಂಡ್ಗೆ ಪೋಪರ್ ಎಂಜ 50-50 ಅದೇ ಓಕೆ ಆ 50 ಪಾಸಿಟಿವ್ ಆದ ನೆಕ್ಸ್ಟ್ ರೌಂಡ್ಗೆ ಪೋಪ್ಲೆ ಕಾರ್ಡ್ ವಿಶ್ ಆಲ್ ದಿ ಬೆಸ್ಟ್. ಒಂಜಿ ವೇಳೆ ಇರ್ ಬರ್ತಾರೆ ನಿನಗೆ ನೆಕ್ಸ್ಟ್ ರೌಂಡ್ಗೆ. ಸೊ ಆಕಲ್ ಒಂದು ಸಪೋರ್ಟ್ ಮಾತಿತ್ತು ಅಲ್ಲದ ಮೇರೆ ಐಟಮ್ ಅಲ್ವೇರ್ ನೆಕ್ಸ್ಟ್ ಸೊ ದಾದ ಎಕ್ಸ್ಪೆಕ್ಟ್ ಮಾಡ್ಪುಲಿ ಇರ್ನಿಡ್ದು ಅಕಲ್ ಪನ್ಲಕ ಡ್ಯಾನ್ಸ್ ನಾನೆಲ್ಲ ಚೂರು ಇಂಪ್ರೂವ್ ಮಲ್ಪ. ಓಕೆ ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಎಡೆ ಅವಡೆ. ಆ್ಯಂಡ್ ಇರ್ನ ತೆಲಿಗೆ ಅಂಚನೆ ಪೋಡ ಒಂದು ಚಪಾತಿ ಮಾತ ಮಲ್ತಿ ತಿನ್ನೊಂದು ಪೊಡಿ ಇಲ್ಲಾಡೆ ಸೈಕೋಸ್ಕರ ವ್ಯವಸ್ಥೆ ಮಲ್ದನವ. ಓಕೆ ಸೊ ಸುರುಕಾದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಚಪಾತಿ ಮಲ್ಬೋಡ್ದಾಂಡ ಬೋಡೊಂದು ಮಲ್ದರೆ ಅದು ಮಲ್ದಾರ ಅವ್ರು ರೌಂಡ್ ಅದ ಮಲ್ದಾರ. ಓಕೆ ಎನಿವೇಸ್ ಪ್ಲೀಸ್. ಓಕೆ ಸೊ ಖಾಲಿ ಎಣ್ಣೆ ಎತ್ತಿನ ಚಪಾತಿ ಆಪಜಿ ಗೊತ್ತಾನೆ ಎಣ್ಣೆ ಬಿಡ್ರದ ಅದನ್ನ ಒಂದು ಐಟಮ್ ಬೋರ್ಡು ಐಗೆ ಸನ್ ಪ್ರೀಮಿಯಂ ಬೇಕಲ್ಲ ಹೋಲ್ ವೀಟ್ ಚಕ್ಕಿ ಆಟ ನೆಟ್ ಚಿಕ್ಕಿ ಮಲ್ಬರ ಆಪಣ ಗೊತ್ತು ಬಟ್ ಚಪಾತಿ ಡೆಫಿನೆಟ್ಲಿ ಮಲ್ಬರ ಆಪಣು. ಎನಿವೇಸ್ ಬೊಕ ಇಲ್ಲ ನೆಲಮ ತೋರಿಸು ನೀರು ಕೆಲವರ ಮಮ್ಮಿಲ ಯಾಪಲೆ ಅನ್ ಮಲ್ಪುಜಿ ಮಮ್ಮಿಲ ಮಲ್ಪೇರ್. ಓಕೆ ಓಕೆ ಮಲ್ಲದ್ ಮಮ್ಮಿ ಮಲ್ತಾನೆ ಮಲ್ಲದ್ ಬಟ್ ಬೇತಂಗ್ಲ ಪುದರ್ ಮಲ್ತೇಪ್ ನಂಗೆ ಬೇಜಾರ ಆಪುನು ಇಜ್ಜಿ ಅನ್ಬಿಡ್ ಪೂಜಾರಿ ಬಟ್ ಕುಕಿಂಗ್ ಮಸ್ತ್ ಹೆಲ್ಪ್ ಮಲ್ಪೇರ್ ಅಂದೆ. ಎನಿವೇಸ್ ಇರ್ ಮಸ್ತ್ ಲಕ್ಕಿ ಅಂಚಾಣ. ಸೊ ಫ್ಲೋರೋಮಾದಕ್ಲ ಫ್ಲೋರ್ ಕ್ಲೀನರ್ ಉಂಡು. ಸೊ ನೀನು ಯೂಸ್ ಮಲ್ತಂಡ ಬೊಕ ಕನ್ನಡಿ ಮತ್ತೆ ಬೋರ್ಡ್ನೇ ಇಜ್ಜಿಲ್ಲ ನೆಟ್ಟೆ ಬೋನಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಈಗ ತಾನೇ ಪರ್ಫಾರ್ಮ್ ಮಾಡಿ ಬಂದ ಕ್ರೀಷ್ಮಾ ಅವರಿದ್ದಾರೆ. ಸೊ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾವ ರೀತಿಯೆಲ್ಲ ಆಗಿದೆ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ, ಬಟ್ ಅವರ ಮಗು ಜೊತೆ ಬಂದಿದ್ದಾರೆ ಈಗ ಬೈಟ್ಸ್ ಕೊಡ್ಲಿಕ್ಕೆ. ದಟ್ ಮೀನ್ಸ್ ಮೈಟ್ ಬಿ ಅ ಹ್ಯಾಪಿ ಸೈನ್. ಓಕೆ ಎಸ್, ಹೇಗನಿಸ್ತು, ಹೇಗಾಯಿತು ಪರ್ಫಾರ್ಮೆನ್ಸ್? ಜಡ್ಜಸ್ ಒಳ್ಳೆ ಆಗಿದೆ ಹೇಳಿದ್ದಾರೆ. ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಪರ್ಫಾರ್ಮ್ ಕೊಟ್ರಿ. ಸ್ಟೇಜಿಗೆ ಫಸ್ಟ್ ಸ್ಟೆಪ್ ಇಡುವಾಗ ಏನಾದರೂ ನರ್ವಸ್ ಆಯ್ತಾ? ತುಂಬ ನರ್ವಸ್ ಆಗಿದ್ದೆ ನಾನು. ತುಂಬ ನರ್ವಸ್ ಆಗಿದ್ರಾ? ಸೊ ಇಷ್ಟೊತ್ತು ನೀವು ವೆಯ್ಟ್ ಮಾಡ್ತಾ ಇದ್ರಿ ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ ನಂಬರ್ಗೋಸ್ಕರನೂ ವೆಯ್ಟ್ ಮಾಡ್ತಾ ಇದ್ರಿ. ಆ್ಯಂಡ್ ಸೊ ಮಗುವನ್ನು ಕೂಡ ಕರ್ಕೊಂಡು ಬಂದ್ರಿ. ಸೊ ಗೊತ್ತಾಗುತ್ತೆ ತಾಯಂದಿರ ಕಷ್ಟ ಕೂಡ ಗೊತ್ತಾಗುತ್ತೆ. ಆ ಕಡೆ ಮಗುವನ್ನು ನೋಡ್ಕೊಳ್ಬೇಕು, ಈ ಕಡೆ ಸ್ಟ್ರೆಸ್ ಬೇರೆ ಸ್ಟೇಜಿಗೆ ಹೋಗಬೇಕು ಅಂತ ಹೇಳಿ. ಸೊ ಏನು ಅನಿಸ್ತಾ ಇದೆ, ಸೆಲೆಕ್ಟ್ ಆಗ್ಬಹುದಾ ಇಲ್ವಾ, ಏನು ಥಿಂಕ್ ಮಾಡ್ತಾ ಇದ್ದೀರಾ? 50-50 ಅಂತ ಹೇಳ್ತಾ ಇದ್ದಾರೆ. ಬಟ್ ಎನಿ ಹೌ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಚೆನ್ನಾಗಿದೆ. ಬಟ್ ನೋಡುವ ಏನಾಗುತ್ತೆ ಅಂತ ಹೇಳಿ. ಓಕೆ ಎಸ್, ಎನಿ ಹೌ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಓಕೆ ಬಾರಿ ಶೋಕದ ಒಂದು ಪರ್ಫಾರ್ಮೆನ್ಸ್ ತೂದ ಅಂಡ್ ಅವ್ರನ್ನ ಕಾಸ್ಟ್ಯೂಮ್ ಅವ್ರನ್ನ ಎಕ್ಸ್ಪ್ರೆಷನ್ಸ್ ಅವ್ರನ್ನ ಎನರ್ಜಿ ಮತ್ತೆ ಮಸ್ತ್ ಖುಷಿ ಅಂಡ್ ಜೋಜಸ್ ನಗ್ಲಿಗೆ ಹೆಂಕ್ಲ ಅಂಚನೆ ನಿಕ್ಲಿಗೆ ಆದುಪುಂದು ಏನೊಂದಿಲ್ಲ. ಸೊ ನಾನೊಂಜಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ರೆಡಿ ಆವೊಂದುಂಡು ಸ್ಟೇಜಿಗೆ ಬರೋದು ಅಂಡ್ ನಿಕ್ಲೊಂದು ಚೂರು ರಿಲ್ಯಾಕ್ಸ್ ಆದ ಕೂಡ ಬರೋಡು. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡು ಕಮ್ ಬ್ಯಾಕ್. Mommy dance, dance, mommy dance, dance, mommy dance. Sun Premium Refined Sunflower Oil Dance Mummy Dance Season 5 ಅಂದದ ಇನ್ನಿತ ಎಪಿಸೋಡ್ದ ರೆಡ್ನೇ ಕಂಟೆಸ್ಟೆಂಟ್ ರೆಡಿ ಆದುಲ್ರಿ ಡ್ಯಾನ್ಸ್ ಮಾಡಿ ಬೆರೆಸೋ ಹೊರಗೆ ಜೋರಾನ ಚಪಾಳೆ ಕೊರಲೆ ಆ್ಯಂಡ್ ಪ್ರೋತ್ಸಾಹ ಮನ್ಪ್ಲೆ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಪೂರ್ಣಿಮಾ ಲೋಕೇಶ್ ಆನ್ ದ ಸ್ಟೇಜ್. ವೆರಿ ನೈಸ್. ಹಾಗೆಯೇ ಪೂರ್ಣಿಮಾ ಲೋಕೇಶ್ ನಿಮ್ಮ ಹತ್ರನೂ ಕೂಡ ಕೇಳೋದು, ಬೇಸಿಕಲಿ ನೀವು ಎಲ್ಲಿಂದ? ಪುತ್ತೂರಿಂದ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಕಾಸ್ಟ್ಯೂಮೇ ಹೇಳ್ತಾ ಇದೆ ಸಮವಾಟ್ ಸ್ಪೆಷಲ್ ಇದೆ ಅಂತ ಹೇಳಿ, ಬಟ್ ಸೀಸನ್ 5 ಬೇರೆ ಆ್ಯಂಡ್ ನಿಮ್ಮ ಗುರುಗಳು ಬಂದುಬಿಟ್ಟು ಸೀಸನ್ಸ್ ಎಲ್ಲ ನೋಡಿಕೊಂಡು ಅರಗಿ ಪಳಗಿ ಕುಡಿದು ಟ್ರೋಫಿಯಲ್ಲಿ ಎತ್ಕೊಂಡು ಹೋದವರು. ಸೊ ಅವರಿಂದ ಇನ್ಸ್ಪಿರೇಷನ್ ತಗೊಳ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅವರು ಹೇಗೂ ಟ್ರಾಫಿ ತಗೊಂಡು ಹೋಗಿದ್ದಾರೆ, ನೋಡ ಅವರ ಹಾದಿಯಲ್ಲೇ ನಾನು ಹೋಗಬೇಕು ಅಂತ ತುಂಬ ಆಸೆ. ವೆರಿ ನೈಸ್. ಸೊ ವೆರಿ ನೈಸ್. ನೀವೇನು ಮಾಡ್ಕೊಂಡಿರೋದು? ಹೌಸ್ ವೈಫ್.
ಹೌಸ್ ವೈಫ್. ಸೊ ಹಾಗಿರುವಾಗ ಇಬ್ಬರು ಕೂಡ ಕಂಟೆಸ್ಟೆಂಟ್ ಇದ್ದೀರಾ ಆ್ಯಂಡ್ ಇಬ್ಬರು ಕೂಡ ಒಂದೇ ಕೊರಿಯೋಗ್ರಾಫರ್ ಸೈಡ್. ಸೊ ಅವರಿಗೊಂದು ಕಾಂಪ್ಲಿಕೇಟೆಡ್ ಕ್ವಶನ್ ಇದೆ ನಂದು. ಓಕೆ, ಇತ್ತೆ ರೆಡ್ ಜನಟ್ಟು ಏರೇನು ಫಿನಾಲ್ ತೂವರೆ ಇಷ್ಟ ಮಾಡ್ಬಾರು, ಏರಿಗೆ ಫಸ್ಟ್ ಟ್ರೋಫಿ ತಿಕ್ಕಡ್ ಬಂದಿರೋ ಜಾಸ್ತಿ ರೆಡ್ ಜನಲ್ಲ ತೂವಡ್ ಪಂದ್ ಮಸ್ತ್ ಆಸೆ ಮಲ್ತೊಂದುರ್ಲೆ, ರೆಡ್ ಜನಲ್ಲ ಹಾರ್ಡ್ ವರ್ಕ್ ಮಲ್ತೊಂದುರ್ಲೇರು. ಟ್ರೋಫಿ ರೆಡ್ ಏರೆಗ್ ಒಂಜೇ ಟ್ರೋಫಿ ತಿಕ್ಕುನು ರೆಡ್ ಜನಕ್ಲ ವರನೆ ತಿಕ್ಕರೆ ಅಪ್ಪಜಿ ಅವು ಎಂಕ್ ಗೊತ್ತುಂಡು. ಸೊ ಒಂಜಿ ಏರೆ ತಿಕ್ಕಂಡಲ್ಲ ಅವ್ನು ಎಂಕ್ ತಿಕ್ಕಿಲಕ್ಕನೆ, ಆರೆಗ್ ತಿಕ್ಕಂಡಲ್ಲ ಅವು ಎಂಕ್ ತಿಕ್ಕಿಲಕ್ಕನೆ, ತಿಕ್ಕಜಿಡಲ್ಲ ನಮ್ಮ ಒಂಜಿ ವಿನ್ ಆಯ್ಲಕ್ಕನೆ. ಸೊ ಪಾಸಿಟಿವ್ ಆದೇವಲ್ಲ. ವೆರಿ ನೈಸ್, ವೆರಿ ನೈಸ್. ಇನ್ನು ಪಾಸಿಟಿವ್ನೆಸ್ ಉಪ್ಪಡು. ದಿಸ್ ಪಾಸಿಟಿವ್ ಏನಿದೆ ಅದು ನಮ್ಮ ಕಾಂಪಿಟೇಷನನ್ನು ಕೈ ಹಿಡಿತಾ ಹೋಗುತ್ತೆ. ಆ್ಯಂಡ್ ನಮ್ಮ ಇಬ್ಬರು ಕಂಟೆಸ್ಟೆಂಟ್ಸ್ನವರು ರೆಡಿ ಆಗಿದ್ದಾರೆ. ಆ್ಯಂಡ್ ನಿಮಗೂ ಪ್ರೆಷರೈಸ್ ಇದೆ, ನಿಮ್ಮ ಕೊರಿಯೋಗ್ರಾಫರಿಗೂ ಪ್ರೆಷರೈಸ್ ಇದೆ. ಬಟ್ ಸ್ಟೇಜ್ ಅಂತೂ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಪರ್ಫಾರ್ಮ್ ಆದ ನಂತರ ಮತ್ತೆ ಸಿಗುವ ಯಾವ ರೀತಿ ಕಮೆಂಟ್ ಇತ್ತು ಅಂತ ಹೇಳಿ. ಓಕೆ, ಗುಡ್ ಲಕ್. ಗುಡ್ ಲಕ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಓಕೆ, सन सनननन जारे 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 पवन मेरे जैसा ढूंढ के ला मेरा सजन. सन सनननन सन सनननन जारे 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 पवन ऐसा कहीं कोई नहीं, ऐसा कहीं कोई नहीं. ऐसा हो तो शायद मैं कर लूं मिलन, ऐसा हो तो शायद मैं कर लूं मिलन. जा जा जारी पवन, जारी पवन. ऐसा किसने पिलाया जो दीवानी बन गई, जाने कुछ तो मिलाया जो कहानी बन गई. इन बातों से तो मैं थी अनजानी, दिल मेरा हाय कर बैठा शैतानी. आज न सोना सारी रात दिल मेरा सावन में लग गई आग दिल मेरा. Now change the music. ಲವ್ಲಿ 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 ಲವ್ಲಿ. ತುಂಬ ಒಳ್ಳೆ ಕಾಸ್ಟ್ಯೂಮ್ ಅಂತ ಡೆಫಿನೆಟ್ಲಿ ನನ್ನ ಪ್ರಕಾರ ನಮಗೆ ಕಮೆಂಟ್ಸ್ ಬರಲೂಬಹುದು, ನೆವನೋ. ಸೊ ಏನು ಮಾಡೋದು ನೀವು ಆ್ಯಕ್ಚುಲಿ ದಾದಾ ಅನ್ಪುನಿ ತುಳು ಅರ್ಪಣಿ ಇದಕ್ಕೆ ದಾದಾ ಅನ್ಪುನು ಇಲ್ಲಡೆ ಹೊಡಿಲ ಹೋಗಿಸಿ ಇದೇ ಪೋವನೆ ಜರಿ ಪಡ ಹೌಸ್ ವೈಫ್ ಬಡನಗ ಅದೇ. ಸೊ ಏತ್ ವರ್ಷ ಮದ್ಮೆ ಅದಿರಗೆ 19 ಸಾರಿ 19 14 ವರ್ಷ ಆಂಡ್ ಮದ್ಮೆ ಆದು ಸಾರಿ ಆತೀನಿ ಅಂಚ ಏಜ್ ಪಂಡ್ರೆ ಬಲ್ಲಿ ಇರು ಗೊತ್ತಿಜ ಯಾನ್ ನೀನು ಪಂಡ್ರೆ ಮಲ್ಲದ್ ಬಿಡ್ಲಿ ಆ ಕ್ವೆಶ್ಚನ್ ಹೊಡ್ಸಿತ್ತು ನಿನಗೆ ಅರ್ಥ ಆಯ್ತು. ಎನಿವೇಸ್ ನೋ ಪ್ರಾಬ್ಲಮ್. ಎನಿವೇಸ್ ಭಾರಿ ಶೋಕ ಆಂಡ್ ಎಂಗ್ಲಂತೂ ಖುಷಿ ಆಂಡ್. ಸೊ ಏರಿರಿಗೆ ಮಸ್ತ್ ಸಪೋರ್ಟ್ ಮಾಡ್ಕೊಂಡು ಮಾತೆಲ್ಲ ಹಸ್ಬೆಂಡ್ ಕೊರಿಯೋಗ್ರಾಫರ್ ಫ್ರೆಂಡ್ಸ್ ಮಾತೆಲ್ಲ ಅನ್ಬೇರೆ ಪೋಲೆ ಡ್ಯಾನ್ಸ್ ಅನ್ಪ್ಲೇ ಗೆಂದಿದ್ದು ಬೆಲೆ ಅನ್ನದೆ. ಎನಿವೇಸ್ ಅಂಚಿನ ಸಪೋರ್ಟ್ ನನ್ನ ತಿಕ್ಲೆ ಕಾವಡೆ. ಸೊ ಎಂಚ ಆನಂದ್ ಜಡ್ಜಸ್ ನಗಲಕ್ಕೆನ್ಗ ಶುರು ಕಾದು ನಮ್ಮ ನಿತೇಶ್ ಅದಕ್ಕೆನ್ಗ ಆರು ಚುರುಡು ಬಾರಿ ಪೊರ್ಲ ಕಂಡಿದ್ದ ಪನ್ಪೇರು. ಸೊ ಫಸ್ಟ್ ಗಾರ್ಕೇನು ವೇರು ಹಾಯ್ ಎಂಚೊಲ್ಲರ್ ರೆಡಿ ಒಬ್ಲಿ ಪ್ಲೀಸ್. ಪೂರ್ಣಿಮಾ ಲೋಕೇಶ್ ನಮಸ್ಕಾರ. ನಮಸ್ತೆ ಸರ್. ಎಂಚೊಲ್ಲರ್ ಆರು ಪಂಡೆ ರೈಕೊಡರ್ ಬನ್ನಿ ಅಂತ ಅರಗಿದೆ ಬೇಜರ್.
ಓಕೆ ಒಂದು ಸಾಂಗ್ ಸೆಲೆಕ್ಷನ್ ಕೊರಿಯೋಗ್ರಫಿ ಏರ್ ಮಂತೀನಿ ಸುಮಾ ಪಂಡ್ ಕೊರಿಯೋಗ್ರಫರಾ ಇರೇದ್ ದಿನ ಇದು ಪ್ರಾಕ್ಟೀಸ್ ಮಂತದ್ದು 3 days 3 days ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅವೇ ಎಸ್ ಇರ್ನ ಕಾಸ್ಟ್ಯೂಮು ಇರಿಗೆ ಭಾರಿ ಶೋಕ್ ತೋಜೊಂದುಂಡು ಆ್ಯಂಡ್ ಡ್ಯಾನ್ಸಿಂಗ್ ವೈಸ್ ಉಂಡದೆ ಮಸ್ತ್ ಕೆಲವು ಕಡೆ ಇಟ್ಟು ಇರಂದು ಆಯರ್ ಬ್ಯಾಲೆನ್ಸಿಂಗ್ ತತ್ತು ನೀರ್ನ ಕಂಟ್ರೋಲ್ ಇಜ್ಜಿ ಓಕೆ ಪ್ಲೀಸ್ ಫೋಕಸ್ ಮನ್ಪುಲೆ ವರ್ಕ್ ಹಾರ್ಡ್ ಮನ್ಪುಲೆ ಈತ ಮಲ್ಲ ಸ್ಟೇಜ್ ಈತಡ್ಡು ಅಪರ್ಚುನಿಟಿ ಉಂಡು ಯೂಸ್ ಮನ್ಪುಲೆ ಅವೇನ್ ಓಕೆ ಕಾಸ್ಟ್ಯೂಮ್ ವೈಸ್ ಮಸ್ತ್ ಎಡ್ಡೆತ್ತನು ಇರ್ನ ಸ್ಟಾರ್ಟಿಂಗ್ ದ ಮೂಮೆಂಟ್ ವಾಸ್ ಸ್ಮಾರ್ಟ್ ಎಡ್ಡೆಸ್ ಮೂಮೆಂಟ್ ಸೂಪರ್ ಇತ್ತನು ಸ್ಟಾರ್ಟಿಂಗ್ ದ ಬೊಕ್ಕ ಈರು ಮಸ್ತ್ ಅಮಸರ ಮಂತೊಂದುಲ್ಲ ಡ್ಯಾನ್ಸ್ ಪಂಪ್ನಾಗ ಪಂಡ ಮ್ಯೂಸಿಕ್ ಪೋಂದುಂಡು ಈರು ಗಾಯ ಮಸ್ತ್ ಪಣ ಎಂಕೊರ ಮಂತ ಮುಗಿಪೋಡು ಈರು ಅಂಚ ಮಂತೊಂತಾರೆ ಪಂಡ ಅವೊಂಜು ನೆನೆಪ್ದಿಲ್ಲೆ ಅವಿನೊಂಚೂರು ನೆಕ್ಸ್ಟ್ ಇರು ಲೆವೆಲ್ ಪೋಪುನಾಂಡ ಅವಿನೊಂಜಿ ನೆನೆಪ್ದಿಲ್ಲೆ ಬೊಕ್ಕ ಇರು ವರ್ಕ್ ಹಾರ್ಡ್ ಮಂತಂಡ you may reach somewhere else. Okay, sir. Dapanda, this is a platform for Dance Mummy Dance. Yes. So use manpulavenu. Okay, potential undu. Okay. At the potential undu and control your body. Okay. Movement pura control to padu. Boka good energy in the end. Okay, sir. Thank you. Oh ho 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 oh ho at the pickup athan show kittan. God bless you. Wish you very good luck. Thank you. ಥ್ಯಾಂಕ್ ಯು ಸೋ ಮಚ್ ಲೇಟ್ದಲ್ಲ ಅಣ್ಣ ಅದನ್ನೇನು ಬೇಗ ಮುಗಿಬೇಕು ಬನ್ನಿ ಈಜದೆ ತಾರ ಅರ್ಜೆಂಟ್ ಮಂದೊಂದು ಇದ್ದಿರು ಬಂದಿರಿ ಮ್ಯಾಮ್ ನಿಮ್ಗೆ ಹೆಂಗೆ ಅನಿಸ್ತು? ಪೂರ್ಣಿಮಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಎನರ್ಜಿ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಕಾಸ್ಟ್ಯೂಮ್, ನಿಮ್ಮ ಓವರ್ ಆಲ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಫಸ್ಟ್ ಸಾಂಗ್ನಲ್ಲಿ ನಿಮ್ಮ ಸ್ಟ್ರೆಚ್ಗಳು, ಕರ್ಡ್ ಮೂಮೆಂಟ್ಸ್ ತುಂಬ ಗ್ರೇಸ್ಫುಲ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಬಟ್ ನನಗೆಲ್ಲೋ ಮಧ್ಯದಲ್ಲಿ ಮತ್ತು ಲಾಸ್ಟ್ ಸಾಂಗಿಗೆ ಬರುವಾಗ ಎನರ್ಜಿ ಇತ್ತು, ಬಟ್ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಕ್ಲಮ್ಸಿ ಆಯ್ತೇನೋ, ಸರ್ ಹೇಳಿದಾಗೆ ಸ್ವಲ್ಪ ಸ್ಟೆಪ್ ಗಡಿಬಿಡಿ ಆಗ್ತಿತ್ತೇನೋ ಅಂತ ನನಗೂ ಅನಿಸ್ತು. ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್. ನೋಡುವ ರಿಸಲ್ಟ್ ಏನಾಗ್ತದೆ ಅಂತ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದೇ ರೀತಿ ಸೂರಜ್ ಸರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಪೂರ್ಣಿಮಾ ಲೋಕೇಶ್ ಆಲ್ರೆಡಿ ರೆಡ್ ನಮಸ್ತೆ. ಆಲ್ರೆಡಿ ರೆಡ್ ಜಡ್ಜಸ್ ನಗಲು ಪಂಡೇರು ಎನ್ನ ಪಾಯಿಂಟ್ ಆಫ್ ವ್ಯೂ ಪನೋಡಾಂಡ ಇರು ಡಾನ್ಸಿಂಗ್ ವೈಸ್ ಇರು ಗ್ರೇಸ್ಫುಲ್ ಆದ್ಲ ಡಾನ್ಸ್ ಮಾಡ್ತಾರೆ ಆ್ಯಂಡ್ ಎನರ್ಜೆಟಿಕ್ ಆದ್ಲ ಡಾನ್ಸ್ ಮಾಡ್ತಾರೆ. ಎಂಕ್ ಸಾಂಗ್ ಸೆಲೆಕ್ಷನ್ ಇಷ್ಟ ಅಂಡ್ ಸಣ್ಣ ಸೊ ಅಲ್ಪ ಎಂಕಲು ಇಂಟ್ರೊಡಕ್ಷನ್ ರೌಂಡು ನಿಕಲ ಸ್ಟ್ರಾಂಗ್ ಪಾಯಿಂಟ್ ಆಫ್ ವ್ಯೂ ತೊಗೊಂದುಲ್ಲ. ಬಟ್ ದಾದ ಅನ್ಪಂಡ ಇರ್ ಮಾತ ಕಡೆ ಸೇಮ್ ಎನರ್ಜಿ ಪಾಡೊಂದು ಪೋಯರ್. ಸೊ ಆ್ಯಸ್ ಎ ಡಾನ್ಸರ್ ಒಂದು ವೆರಿ ಟೆಕ್ನಿಕಲ್ ಇರ ಗೊತ್ತು ಬೋಡು ಒಲ್ಪ ಯಾನ್ ಜಾಸ್ತಿ ಎನರ್ಜಿ ಪಾಡೋಡು ಒಲ್ಪ ಯಾನ್ ಬ್ಯಾಲೆನ್ಸ್ ಮಾಡ್ಪಡೋದು. ಸೊ ಈ ಒಂಜೇಲಕ್ಕೆ ಎನರ್ಜಿ ಪಾಡಿನದವರ ಇರಗ ಒಂಜಿ ರಡ್ಡು ಕಡೆ ಬ್ಯಾಲೆನ್ಸ್ಲ ಮಿಸ್ ಆಂಡ್ ಆ್ಯಂಡ್ ಎನರ್ಜಿ ಅಂಚಿಂಚಾದ ಸ್ಟೆಪ್ಸ್ ಪೂರ ರಿದಮ್ ಸೆನ್ಸ್ಡ್ ಇಜ್ಜಂಡ್. ಸೊ ಒಂದು ಮೇಜರ್ ಇಶ್ಯೂ ಇರ್ನ ಪರ್ಫಾರ್ಮೆನ್ಸ್. ಸೊ ಈರ್ ನೆಕ್ಸ್ಟ್ ಟೈಮ್ ಎನರ್ಜಿ ಕಂಟ್ರೋಲ್ ಮಂತದ್ದು ಬಾಡಿ ಕಂಟ್ರೋಲ್ ಕಂತಾಡ ಯು ಕ್ಯಾನ್ ಕಮ್ ಆಸ್ ಎ ಗುಡ್ ಡಾನ್ಸರ್. ಸೊ నేను ಪಾಯಿಂಟ್ ಇನ್ ಮೈಂಡ್ ಹಿಡ್ದಿದ್ದು ಪ್ರಾಕ್ಟೀಸ್ ಮಾಡ್ಪ್ಲೆ. ಓಕೆ, ಅದರ್ವೈಸ್ ಕಾಸ್ಟ್ಯೂಮ್ ಓವರ್ ಪರ್ಫಾರ್ಮೆನ್ಸ್ ಹೆಡ್ ಐತೆ. ಓಕೆ, ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದ್ದೇ ಬಲ್ಲಿ ದಾದ ಮಾತಾಡ್ತಾಂಡು ದಾದ ಮಾದ ಇನ್ ಕೇಸ್ ಸೆಕೆಂಡ್ ರೌಂಡ್ಗೆ ಬರ್ತಾರನ ದಾದ ಮಾದ ನೆನಪಿದ್ದು ಡ್ಯಾನ್ಸ್ ಅಂದ್ಬಿಡು. ಯಾನೋವೆ ಕಾನ್ಫಿಡೆಂಟ್ ಬೊಕ್ಕ ಬಾಡಿ ಕಂಟ್ರೋಲ್ ದಿಯೋಡು ಒಂದು. ಓಕೆ ಓಕೆ ಬೊಕ್ಕ ಓಲು ಎಂಚಿನ ಸ್ಟೆಪ್ಸ್ಗೆ ಓಲು ಏತ್ ಎಫರ್ಟ್ ಮಾಡೋಡು ಅವೇನು ಪಕ್ಕಡೆ ಯೂಸ್ ಅಲ್ವಾ ಅದು ಪಕ್ಕಡೆ ವೇಸ್ಟ್ ಮಾಡ್ತಾರೆ ಬಲ್ಲಿ ಅಂತ ಮಾತ ನೆನಪು ದೀತಾರೆ. ಇನ್ ಕೇಸ್ ಅದೆಲ್ಲ ಮಿಸ್ ಆದಿತ್ತನ ಎಪಿಸೋಡ್ ತುಲೆ ಇಟ್ ಕೂಡ ಕರೆಕ್ಟ್ ಅದು ಬಂದ್ಬೇರೆ ನೆಕ್ಸ್ಟ್ ಟೈಮ್ ಅನ್ನಾಗ ಫ್ರೀ ಅದು ಬಲ್ಲಿ ಅರ್ಜೆಂಟ್ ಪೋಯರ್ ನಂಬರ್. ಸೊ ಇಂಜನೆ ತೆಲ್ತೊಂದು ಪ್ಲೇ ಇಂಜನೆ ಖುಷಿ ಟು ಪ್ಲೇ. ಸೊ ಇರಗೋಸ್ಕರ ಎಂಕಲ್ನ ಸೈಡ್ ಹಿಡ್ದೊಂಜಿ ಎಲ್ಲೇ ಗಿಫ್ಟ್ ಉಂಡು. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಮೇಕಲ್ನ ಕಡೆ ಹಿಡಿದು ಆಯಿಲ್ ಉಂಡು. ಸೊ ಇಲ್ಲಡು ಅಡಿಗೆ ಮತ್ತೆ ಬಂಗಾನ ಮನ್ಪರೆ ಓ ಮೈ ಗಾಡ್ ಹೋ ಬಗ ಮಲ್ಪ ಅಂದ್ರೆ ತಿನ್ನೋಚೆ. ಎಸ್ ಪ್ಲೀಸ್. ಆ್ಯಂಡ್ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೊರಿಯ ದ ಸನ್ ಪ್ರೀಮಿಯಂ ದಗಲ್ನ ಹೋಲ್ ವೀಟ್ ಚಕ್ಕಿ ಆಟ ನೆಟ್ ಏನು ಅನ್ಬೋರು ಖಂಡಿತ ನೀರೇ ದಾಯ ಮಾರಿ ಎಂಕ್ಲ ಮಂತ್ ತಿಂಪ ಮಾರ. ಎನಿವೇಸ್ ನೋ ಪ್ರಾಬ್ಲಮ್. ಸೊ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ನೆನ್ಪತ್ತೊಂದು ಅದನ್ಪರೆ ಫುಲ್ ಕ್ಲೀನಿಂಗ್
ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಬಂಗಾವೆ ಪತ್ತಂದ್ರೆ ಮಲ್ಲದದೆ ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ನೆಕ್ಸ್ಟ್ ಬಂದಾಗ ಫುಲ್ ಟೆಂಪನಿಲಿಕ್ಕೆ ಕೊನೊಬ್ಲಕ್ ಆವಡಿರು ಗಿಫ್ಟ್ ಮಾತ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ರೌಂಡ್ ಡೆಫಿನೆಟ್ಲಿ ಸೆಲೆಕ್ಟ್ ಆಗ್ಲಕ್ ಆವಡೆ ಸೆಲೆಕ್ಟ್ ಆನಾಗ ಆಗ್ಲು ಪನ್ನಂಚಿನ ಪಾಯಿಂಟ್ ಮಾತ ಬರೆದಿದ್ದು ನೆನಪಿದ್ದು ಡ್ಯಾನ್ಸ್ ಮಲ್ತಿದ್ದು ಅರ್ಜೆಂಟ್ ಇಜ್ಜಂದ್ರೆ ಆರಾಮ್ಸೆ ಮಲ್ತು ಬೋಲೆ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಕಂಟೆಸ್ಟೆಂಟ್ ಪರ್ಫಾರ್ಮ್ ಮಾಡಿ ನಮ್ಮ ಜೊತೆಗಿದ್ದಾರೆ, ದಟ್ ಈಸ್ ಪೂರ್ಣಿಮಾ ಲೋಕೇಶ್ ಅವರು. ಎಸ್ ಮೇಡಮ್, ಹೇಳಿ ಹೇಗಾಯಿತು ಪರ್ಫಾರ್ಮೆನ್ಸ್? ಸೊ ಸ್ಟೇಜಲ್ಲಿ ಫುಲ್ ಕಲರ್ಫುಲ್ ಆಗಿ ಕಾಣ್ತಾ ಇದ್ರಿ, ಹೇಗೆ ಅನಿಸ್ತು, ಹೇಗಾಯಿತು? ಯಾ ನಾಟ್ ಬ್ಯಾಡ್. ಅಂದರೆ ನಾನು ಎಷ್ಟು ಅಂದ್ಕೊಂಡಿದ್ದಾನೋ ಅಷ್ಟು ಮಾಡೋಕ್ಕಾಗಿಲ್ಲ. ನೋಡುವ ಹೇಗೆ ಅಂತ ನೆಕ್ಸ್ಟ್ ರೌಂಡಿಗೆ. ಜಡ್ಜಸ್ ಅವರು ಯಾವ ರೀತಿ ಕಮೆಂಟ್ ಕೊಟ್ಟರು? ಜಡ್ಜಸ್ ಇನ್ನೂ ಇಂಪ್ರೂವ್ ಮಾಡಬೇಕು ಹೇಳಿದ್ದಾರೆ. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗೋದಿದ್ದರೆ ಇನ್ನೂ ಇಂಪ್ರೂವ್ ಮಾಡಿ ಮುಂದಕ್ಕೆ ಬರ್ತೀನಿ. ಓಕೆ, ಸೊ ಇದಕ್ಕಿಂತ ಮೊದಲು ನೀವು ಉಳಿದ ಕಂಟೆಸ್ಟೆಂಟ್ಸ್ನವರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ದೀರಾ. ಸೊ ವೆನ್ ಕಂಪ್ಯಾರಿಟಿವ್ಲಿ ನೋಡುವಾಗ ಏನು ಅನಿಸುತ್ತೆ, ನೀವು ಸೆಲೆಕ್ಟ್ ಆಗ್ಬೋದಾ ಅಂತ ಅನಿಸುತ್ತಾ? ಆಗ್ಬೋದು ಅನಿಸುತ್ತೆ. ಆಗ್ಬೋದು ಅಂತ ಅನಿಸುತ್ತೆ, ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಯಾರು ಜಡ್ಜಸ್ ಅವರ ಕಮೆಂಟಿಗೆ ವೇಟ್ ಮಾಡ್ತಾ ಇದ್ರಿ ಜಾಸ್ತಿ? ಮಾನಸಿ ಮ್ಯಾಮ್. ಮಾನಸಿ ಮ್ಯಾಮ್, ಇದು ಯಾಕೆ? ತುಂಬ ಫೇವ್ರೇಟ್ ಅವರು? ತುಂಬ ಫೇವ್ರೇಟ್ ಅವರು. ಏನು ಆ್ಯಕ್ಚುಲಿ ಮಾನಸಿ ಮೇಡಮ್ ಫ್ಯಾನ್ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಅವರ ಎಕ್ಸ್ಪ್ರೆಷನ್, ಅವರ ಡಾನ್ಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ವೆರಿ ವೆಲ್. ಸೊ ಅವರಿಂದ ಏನು ಟಿಪ್ಸ್ ತಗೊಳ್ತೀರಾ? ಅವರಿಂದ ಅದೇ ಈಗ ಮಿಕ್ಸ್ ಸಾಂಗ್ ಏನಾದರೂ ಇದ್ದರೆ ಯಾವ ಸಾಂಗಿಗೆ ಯಾವ ಥರ ಎನರ್ಜಿ ಕೊಡಬೇಕು ಅನ್ನೋದನ್ನು ಕಲ್ತಿದ್ದೀನಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎನರ್ಜಿ ಇದೆ ಅಂತಿದ್ದಾರೆ, ನೋಡ ಅದು ಏನಾದರೂ ಗುಡ್ ಆಗಿದೆ ಅಂತ ಅಂದರೆ ನೆಕ್ಸ್ಟ್ ನನಗೆ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿನೇ ಇದೆ. ಮತ್ತು ಏನೋ ಸ್ವಲ್ಪ ಒಳ್ಳೇದಾಗಿಲ್ಲ ಅಂತ ಅಂದರೆ ಇನ್ನೂ ಇಂಪ್ರೂವ್ ಮಾಡ್ತೀನಿ. ಖಂಡಿತವಾಗ್ಲೂ ಸೂಪರ್ ಆದಂತಹ ಮಾತು. ಎನಿ ಹೌ, ಹೋಪಿಂಗ್ ಫಾರ್ ದ ಬೆಸ್ಟ್. ಇನ್ ಕೇಸ್ ಸೆಲೆಕ್ಟ್ ಆದರೆ ರೆಸ್ಪಾನ್ಸಿಬಿಲಿಟಿ ಜೊತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮತ್ತೊಮ್ಮೆ ಬನ್ನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಓಕೆ, ಸೊ ನಮ್ಮ ಕಂಟೆಸ್ಟೆಂಟ್ ಅಂತ ಇರೋದು ಯಾರು ಆಮೇಲೆ ಆಟೆಲ್ಲ ಪತ್ತೊಂಬೈರು, ಇಮೇಟ್ ಆಯಿಲ್ಲ ಪತ್ತೊಂಬೈರು, ಆಮೇಲೆ ಫ್ಲೋರ್ ಕ್ಲೀನರ್ಲ ಪತ್ತೊಂಬೈರು. ಸೊ ಏನೆಲ್ಲ ಕಡೆ ಪೋಯ್ವೆಟ್ಟಿಗೆ ಫುಲ್ ನೆಲ ವಚ್ಚರು ಅವ ಪಕ್ಕ ಚಪಾತಿ ಮಲ್ಪೇರು ನೆಲಟೆಗೊಲ್ದು ಸಮ ಬ್ಯಾಟಿಂಗ್ ಮಲ್ಪೇರು ಎಂಡ ಒಂದು ಇರೋದ ಅಮ್ಮಲ್ಲಿ ನಿನ್ಪಂದು ಎನಿವೇ ಸರ್ ಗೆಡ್ಡ ಅವಡೆ ಅಂಚನೆ ಒಂಜಿ ಎಡ್ಡ ವಿಚಾರದ ಅಂತ ಬಂದಾಗ ಒಂಜಿ ನಿಕ್ಲಿಗೆ ಜನರಲ್ ನಾಲೆಜ್ಗೆ ಪನ್ಪುನ ಅಂಚನೆ ವಿಚಾರ ಒಂಜಿ ಮದ್ಮೆಗೆ ಹೋಗ್ಬಾರ ನಿಕ್ಲು ಮದ್ಮೆಗೆ ಹೋನಾಗ ಡೆಕೋರೇಷನ್ ಎಡ್ಡೆ ಇಂಜನೆ ಗ್ರ್ಯಾಂಡ್ ಆದ ಮತ್ತೆ ಮಲ್ದುಪ್ಪರು ಬಾರಿ ಪಾಸ್ ಮದ್ಮೆ ಆದುಪ್ಪಡು ಅಣ್ಣ ಮಾತಾ ಅದು ಎಂಡು ಬತ್ತಿನ ಅಂಚನಾಗಲಿ ಪೋನಾಗ ಪನ್ಪುಡು ಒಂಜಿ ಅದು ಒಂದು ಒಣ ಸೆಲೆಬ್ರೇಷನ್ ಇಜ್ಜಿಂದ ಭಾರಿ ಬೀದಿಜಿಂದು. ಸೊ ಇಂಚಿನ ಮಾತ ಕಂಪ್ಲೇಂಟ್ಸ್ ಪಂಡ ಇಡೀ ಮದ್ಮೆ ಹಾಳಾಪುನು. ಸೊ ಅಂಚನ ಕಂಪ್ಲೇಂಟ್ ಬರ್ರ ಬಲ್ಲಿಂದ ಜನಪ್ರಿಯ ಕುಚ್ಚಲಕ್ಕಿಂದ ಯೂಸ್ ಮಾಡ್ಪ್ಲೇ ಡೆಫಿನೆಟ್ಲಿ ಆ ಒಣ ಸುಂಡಿನಾಗಲಿ ಎಂಚಿನ ನೊಪ್ಪು ಮಾರೆ ಅಂತ ಖಂಡಿತ ಪುಗಾರದು ಇಡೀ ಮದ್ಮೆನ್ ಸಕ್ಸಸ್ಫುಲ್ ಮಂತ್ ಕೊಡ್ಬೇರು. ಸೊ ಯಾರಂತ ಏನು ಯೂಸ್ ಮಾಡ್ತಂದಿಲ್ಲ ಇಲ್ಲಾಡು. ಸೊ ನಿಕ್ಲ ಯೂಸ್ ಮಾಡ್ಪ್ಲೇ, ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. Mommy dance, dance, mommy dance, dance, mommy dance. Welcome back after the break. ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5. ಸೊ ಇವಾಗ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಒಬ್ಬರಿಗಿಂತ ಇನ್ನೊಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ನಮ್ಮ ವೇದಿಕೆಯ ಮುಖ್ಯ ಉದ್ದೇಶ ಏನು ಅಂತಂದರೆ ಇಲ್ಲಿ ಬರುವಂಥವ್ರು ಆ್ಯಂಡ್ ನಮ್ಮ ಕಾರ್ಯಕ್ರಮ ನೋಡೋವಂಥವ್ರು ಅವರ ಮುಖದಲ್ಲಿ ನಗು ಇರಬೇಕು ಅನ್ನೋವಂಥದ್ದು ನಮ್ಮ ಒಂದು ಮುಖ್ಯ ಕಾರಣ, ಮುಖ್ಯ ಉದ್ದೇಶ. ಸೊ ಅದು ಆಗ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ. ಸೊ ಖಂಡಿತ ಇವತ್ತಿನ ಎಪಿಸೋಡ್ನ ಮುಂದಿನ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಸೊ ಅವರಿಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಿ ಆ್ಯಂಡ್ ಪ್ಲೀಸ್ ವೆಲ್ಕಮ್ ರಾಧಿಕಾ ಉಮೇಶ್.
ಮಂಗಲ ಗಿಟಿ ಗಿಡ ಗಿಟಿ ಗಿಡ ಗಿಟಿ ಗಿಡ ತುಂತುನ್ ದತ್ತ ತೈ ಜಯ ಜಯ ಬಂದರ ಭಕ್ತ ತುಂಡ ದಾತ ವಿಘ್ನ ಹರಣ ಶುಭ ಕರಣ ತಗಿನದ ವಿಘ್ನ ಹರಣ ಶುಭ ಕರಣ ತಗಿನದ ವಿಘ್ನ ಹರಣ ಶುಭ ಕರಣ ತಗಿನದ ಧುಮ ಕಿಟ ತಲಾಂಗ ತಲಾಂಗ ತಲಗಿನದ ತಲಾಂಗ ತಲಾಂಗ ತಲಗಿನದ ತಲಾಂಗ ತಲಾಂಗ ತಲಗಿನದ. ಓಕೆ 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 ಬಾರಿ ಶೋಕಿದ ಪರ್ಫಾರ್ಮೆನ್ಸ್ ಕೊರ್ಪುನಂಚಿನ ಪ್ರಯತ್ನ ಮಲ್ತಾರೆ. ಸೊ ದಾದ ಮಲ್ಪುನು ಒಲ್ತು ಬರ್ಪುನಿರಿ ಉಡುಪಿಡ್ದು ಓಕೆ ಉಡುಪಿಡ್ದು ಬರೋದಿಲ್ಲ. ಸೊ ಆತ ದೂರ ಅರ್ಧ ಕುಡ್ಲಾಗ ಬೈದಾರೆ ಇಡೀ ಉಡುಪಿದಾಗಲ ಸಪೋರ್ಟ್ ಇರಕ್ಕೆ ಡೆಫಿನೆಟ್ಲಿ ಉಪ್ಪುನು ಎನ್ನೊಂದಿಲ್ಲ. ಸೊ ಈ ಒಂದು ವೇದಿಕೆಗೆ ಬರೋಡೊಂದು ದಾಯ ಕಾಣಿರಗೆ ಇಂಕು ಕಿನ್ನೇಡಿಂಚಲ ಮಸ್ತ್ ಆಸೆ ಡ್ಯಾನ್ಸ್ ಪಂಡ ಅಂಚ ಡ್ಯಾನ್ಸ್ ಎನ್ನ ಜೋಕುಲೆಗ್ಲ ಡ್ಯಾನ್ಸ್ ಕಲ್ಪ ಒಂದು ಲೆಸ ಡ್ಯಾನ್ಸ್ ಇಡುಲ್ಲೇ ಇರಗಲ್ಲ. ಓಕೆ ಅಕಲ ಸಪೋರ್ಟ್ಲ ಮಸ್ತ್ ಉಂಟು ಅಂಚೆನೆ ಎಂಕಲ ಮಸ್ತ್ ಆಸೆ ಉಂಟು ಡ್ಯಾನ್ಸ್ ಮಲ್ಪೋಡು ಬಂದು ಖಂಡಿತ ಖಂಡಿತ ಈ ಕಾನ್ಫಿಡೆನ್ಸ್ ಈ ಆಸೆ ಇಂಜಿನ ತುಂಬೋಬ್ಲ ಕಾವಡು ವಿಶ್ ಆಲ್ ದಿ ಬೆಸ್ಟ್ ಅಂಡ್ ಏನ್ ಜಾಣ್ ಕೆನ್ಗ ಸೊ ಇರೇ ಖುಷಿ ಅಂಡೆ ಇಂತ ಪರ್ಫಾರ್ಮೆನ್ಸ್ ಮಸ್ತ್ ಖುಷಿ ಅನ್ನದೆ ಖಂಡಿತ ಅಂಜನ ಖುಷಿ ಆಪನ ಅಂಜನ ಕಮೆಂಟ್ ಲ ದಿಗಡೆ. ಓಕೆ ಫಸ್ಟ್ ಆಫ್ ಆಲ್ ಸೂರಜ್ ಸರ್ ಬಲ್ನೆ ಇರೆಗೆ ಎಂಚಾಂಡ್ ಪರ್ಫಾರ್ಮೆನ್ಸ್ ಮಂತಿ ಬೊಕ್ಕ ಇರೆಗಿತ್ತ ಹೆಂಗೆ ಮಸ್ತ್ ಖುಷಿ ಆಂಡ್ ಪರ್ಫಾರ್ಮೆನ್ಸ್ ಮಾಡ್ತಿ ಬೊಕ್ಕ ಇರು ಕಾನ್ಫಿಡೆಂಟ್ ಫೀಲ್ ಮಂತೊಂದುಲ್ಲರ ಪಂಡ ಕಾನ್ಫಿಡೆನ್ಸ್ ಖುಷಿ ಉಂಡೆ ಅನ್ನಂತ. ಓಕೆ ಓಕೆ ಫೈನ್. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಪನೋಡಾಂಡ ಗಣಪತ್ನ ಒಂಜು ಕಾನ್ಸೆಪ್ಟ್ ಪತ್ತೊಂಬತ್ತನೇ ಇಂಕ ಇಷ್ಟ ಅಂಡು ಒಂತ ಡಿಫ್ರೆಂಟ್ ಇತ್ತಂಡು ಇನ್ನ ಡಾನ್ಸ್ ಸ್ಟೈಲ್ಸ್ ಪೂರ. ಬಟ್ ವಿಷಯದಾದ ಪಂಡ ಸ್ಟೆಪ್ಸ್ ರಿಪಿಟೇಟಿವ್ ಇತ್ತನ್ ಪಂಡ ಒಂಜಿ ಸೇಮ್ ಸ್ಟೆಪ್ಪನ್ನು ನಾಲ್ ಸಲ ಫುಲ್ ಸಾಂಗ್ ಡೀರ್ ಮಂದರ್ ಪಂಡ ಒಂಜಿ ಸ್ಟೆಪ್ಪನ್ನೇ 4 ಸಲ ಮಂದರ್. ಸೊ ಕಾಂಪಿಟೇಷನ್ ಆಯ್ನದವರ ಈರ್ ಒಂಜಿ ಸ್ಟೆಪ್ಪನ್ನು ಅಟ್ಲೀಸ್ಟ್ 2 ಸಲ ಮಂತ್ ನೆಕ್ಸ್ಟ್ ಬೇತೆ ಬೇತೆ ಸ್ಟೆಪ್ಸ್ ಪಾಂಡ ಇಂಕ್ಲೆ ಜಡ್ಜ್ಮೆಂಟ್ಗೆ ನಿಕ್ಲಿಗೆ ಮಸ್ತ್ ಸ್ಟೆಪ್ಸ್ ಮಿತ್ತು ಮಾರ್ಕ್ಸ್ ಕೊರ್ರೆ ಆಪುಂಡು ಅವು ಇರು ಒಂಜಿ ವೇಳೆ ನೆಕ್ಸ್ಟ್ ರೌಂಡ್ಗೆ ಇರು ಸೆಲೆಕ್ಟ್ ಆಯರ್ಡ ಪುರ ಇಂಚಿನ ಒಂಜಿ ಪಾಯಿಂಟ್ಸ್ನು ಮೈಂಡ್ ಇಡ್ದಿಲ್ಲ. ಇನ್ನು ಕಾಸ್ಟ್ಯೂಮ್ ಬೊಕ ಪ್ರಾಪರ್ಟಿ ಬೊಕ ಪ್ರಾಪ್ಸ್ ದಾದ ಪುರ ದೀತರ್ ಅವು ಪೂರ ವೆಲ್ ಯೂಸ್ಡ್ ಅವು ಎಂಕ್ ಇಷ್ಟ ಅಂಡ್ ಆ್ಯಂಡ್ ಒಂಜಿ ಗಣಪತಿನ ಸ್ಟೋರಿನ್ ಕಂತಾರೆ ಎಂಕ್ ಅವು ಖುಷಿ ಅಂಡ್ ಚಂದ್ರಗ್ ಶಾಪ ಕೊರ್ಪನ ಗಣಪತಿ ಮಸ್ತ್ ವನಸಾದ್ ಬೋದು ಆರ್ ಬೂರ್ದು ಬೊಕ ಚಂದ್ರಗ ಅವು ಶಾಪ ಕೊರ್ದು ಬೊಕ ನಾಗನ್ ಸೊಂಟಗ್ ಸುಂದುನ ಒಂದೊಂಜಿ ಸ್ಟೋರಿ ನೀರು ಎಲ್ಯ ಟೈಮಿಂಗ್ಡ್ ಫಿನಿಶ್ ಮಂತ್ನ ವೆರಿ ನೈಸ್ ಎಂಕ್ ಅವು ಮಸ್ತ್ ಖುಷಿ ಅಂಡ್ ಆ ಸ್ಟೋರಿ ಕನ್ವೆ ಮಂತಿನ ರೀತಿ. ಬಟ್ ವಿಷಯದಾದ ಪಂಡ ಈ ಸಿಂಪಲ್ ಸ್ಟೆಪ್ಸ್ ಇತ್ತನು ಬಟ್ ಮಸ್ತ್ ರಿಪಿಟೇಟಿವ್ ಅಂಡ್ ಒಂದೇನು ಅವಾಯ್ಡ್ ಮಂತಡ ಎಡ್ಡೆ ಪರ್ಫಾರ್ಮರ್ ಅದು ಫ್ಯೂಚರ್ ಡಿರೆಗು ಬರೋಲಿ ಅಂಡ್ ಇರ್ ಸೆಲೆಕ್ಟ್ ಆಂಡ ಅವೇನೊಂಜಿ ಮೈಂಡೆಡ್ ದಿ ವರ್ಡ್ ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸರ್. ಓಕೆ ದಾಲೇಜಿ ಇವ್ರು 4 ಸಲ ನಲ್ಪನೇನು 2 ಸಲ ನಲ್ಪನಾಲ್ 14 ಎನ್ಮ 4 ವಿಶ್ ಆಲ್ ದಿ ಬೆಸ್ಟ್ ಇಂಜಿನ ತೆಲ್ದೊಂದು ಪ್ಲೇ ಎಡೆ ಕಮೆಂಟ್ಸ್ ತಿಕ್ಕೊಂಡಿರ. ಓಕೆ ಅಂಜಾನಿ ಎನ್ನದೆ ಅವೇ. ಸೊ ಮ್ಯಾಮ್ ನಿಮ್ಗೆ ಹೆಂಗೆ ಅನ್ನಿಸ್ತು? ರಾಧಿಕಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ನನ್ನ ಹಾಗೆ ನೀವು ಕೂಡ ಉಡುಪಿಯಿಂದಲೇ ಬಂದಿದ್ದೀರಿ. ಹೌದು. ಸೊ ಉಡುಪಿಯಿಂದ ಬಂದದಕ್ಕೆ ಅಂತ ನಾನು ಮಾರ್ಕ್ ಕೊಡ್ಲಿಕ್ಕೆ ಆಗೋದಿಲ್ಲ. ಎಸ್, ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನನಗೆ ಟೆಕ್ನಿಕಲಿ ಏನು ಒಂದು ಸಮಸ್ಯೆ ಆಗ್ತಾಯಿತ್ತು ಅಂದರೆ ನೀವು ಗಣಪತಿಯನ್ನು ತಂದು ಸೆಂಟ್ರ್ ಆಫ್ ದ ಸ್ಟೇಜಲ್ಲೇ ಇಟ್ಬಿಟ್ಟಿದ್ದೀರಿ. ಸೊ ಯು ಹ್ಯಾವ್ ಟು ಮೂವ್ ಫ್ರಮ್ ದ ಸೆಂಟರ್. ನೀವು ಥ್ರೂ ಔಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಸೈಡಲ್ಲೇ ಮಾಡುವ ಹಾಗೆ ಆಯಿತು. ಅದನ್ನು ಇನ್ನು ಬೇರೆ ರೀತಿ ಪ್ಲ್ಯಾನ್ ಮಾಡ್ಬೋದಿತ್ತೇನೋ ಅನಿಸಿತು. ಆ್ಯಂಡ್ ಗಣಪತಿ ಮುಖವಾಡವನ್ನು ನೀವು ಉಪಯೋಗಿಸ್ಕೊಂಡ್ರಿ. ಜೊತೆಗೆ ಹಿಂದಿಂದ ಗಣಪತಿಯ ಇದು ಇದ್ದ ಕಾರಣ ಅದು ಡಬಲ್ ಅಗತ್ಯ ಇರಲಿಲ್ವೇನೋ, ಅದು ಎಷ್ಟು ಸಾಂಗಿಗೆ ಅಗತ್ಯ ಇತ್ತೇನೋ ಅಂತ ನನಗನ್ನಿಸಿತು.
ಒಂದು ಪುಟ್ಟ ಕಥೆ ಭಾಗವನ್ನು ಮಾಡಿದ್ರಿ. ವೆರಿ ಗುಡ್ ಅಟೆಂಪ್ಟ್. ಅಲ್ಲೂ ಎಕ್ಸ್ಪ್ರೆಷನ್ ಇನ್ನೂ ಚೆಂದ ಇಂಪ್ರೂವ್ ಮಾಡ್ಬೋದಿತ್ತು. ಮತ್ತು ಈ ಹಾಡಿನ ರಿದಮ್ ತುಂಬ ಹೆವಿ ಇದೆ, ಅಂದರೆ ತುಂಬ ತುಂಬ ಜೋಶ್ ಅಲ್ಲ, ಫುಲ್ ಎನರ್ಜಿಟಿಕ್ ಸಾಂಗ್ ಇದು. ಅದಕ್ಕೆ ನಿಮ್ಮ ಸ್ಟೆಪ್ಪಿನ ಎನರ್ಜಿ ಸ್ವಲ್ಪ ಕಡಿಮೆ ಆಗ್ತಿತ್ತೇನೋ ಅನಿಸಿತು. ಬಟ್ ನೈಸ್ ಕಾಸ್ಟ್ಯೂಮ್, ಗುಡ್ ಅಟೆಂಪ್ಟ್, ನಿಮ್ಮ ಪ್ಯಾಷನ್ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಕಾಣ್ತಿತ್ತು. ವೆರಿ ಗುಡ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಸ್ವಲ್ಪ ನೆಗೆಟಿವ್ ಆಗಿ ಹಂಗೆ ಸ್ವಲ್ಪ ಪಾಸಿಟಿವ್ ಬಂದು ಮ್ಯಾನೇಜ್ ಮಾಡಿ ನಿಮಗೆ ಖುಷಿ ಆಗುವಂಥ ಕಮೆಂಟೇ ಬಂತು. ಸೊ ನೀವು ಉಡುಪಿಯಿಂದ, ಅವರು ಉಡುಪಿಯಿಂದ, ಹಾಗೆ ಅಂತ ಅವ್ರು ಕೊಡೋವಂಥ ಮಾರ್ಕ್ಸಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಆದರೆ ಹೋಗಬೇಕಾದ್ರೆ ಒಟ್ಟಿಗೆ ಹೋಗ್ಬೋದು ಬೇಕಾದರೆ ನೀವು ಮನೆಗೆ. ಎನಿವೇಸ್, ನಿತೇಶ್ ಸರ್ ಎಂಜಾನಿದೆ ಎಂಚೊಲ್ಲರೆ ಹುಷಾರಲ್ಲದೆ. ರಾಧಿಕಾ ಉಮೇಶ್. ಎಸ್ ಸರ್. ಎಂಚೋಲರ ನಾರಿಕೇನಿಯರು ಸರ್ ಅವ ಕೇಳೋಣ ಸರ್ ಪ್ಲೀಸ್ ಅವರೇ ಫಿಕ್ಸ್ ಆದ ಅದನ್ನ ಅಂದ ಅಕಲ್ ರೆಡಿ ಉಪ್ಪಿರಿ ನಾನು ಹುಷಾರಲ್ಲನ ದುಸೇನ ಬರೋಡು ಬಟ್ ಇರೋ ಕ್ವೆಶ್ಚನ್ ಗೆ ಎಂಜನ ಬೇಜಾರದೆ ಎನ್ನ ಫಸ್ಟ್ ದ ಜಾಬ್ ನೀರೇ ಮಂತರ ಈ ಕ್ವೆಶ್ಚನ್ ಪ್ಲೀಸ್. ಓಕೆ, ರಾಧಿಕಾ ಉಮೇಶ್ ಇರ್ನ ಸ್ಟೋರಿ ಲೈನ್ ಎಡ್ಡೆತ್ತನೆ ಎಂಗ್ ಲೈಕ್ ಆನ್ ಸ್ಟೋರಿ ಲೈನ್. ಫಸ್ಟ್ ಆಫ್ ಆಲ್ ಏನು ಪನ್ಪೆ ಗಣಪತಿ ಬಪ್ಪ ಮೋರ್ಯ ಎಡ್ಡೆ ಒಂಜಿ ಪಾಸಿಟಿವ್ ಒಂಜಿಂದು ಕಂತಾರೀರಿ ಸ್ಟೇಜಿಗೆ ತೋ ವೈಬ್ ಎಡ್ಡೆತ್ತನ್. ಓಕೆ, ಒನ್ ಆಸ್ ಎ ಡ್ಯಾನ್ಸಿಂಗ್ ವೈಸ್ ಪಂಡ ಇರ್ನ ಓವರ್ ಆಲ್ ಕೊರಿಯೋಗ್ರಫಿ ಉಂಡದೆ ಒನ್ ಸೈಡ್ ಆಂಡ್ ಸ್ಟೇಜ್ ದ ಬೊಕ್ಕ ರಿಪೀಟೆಡ್ ಆಂಡ್ ಸ್ಟೆಪ್ಸ್ ಇರ್ ಗಡಿ ಗಡಿ ರಿಪೀಟ್ ಮಂತು ಅಂತಾರೆ ಅವೇನೊಂಚೂರು ಅವಾಯ್ಡ್ ಮನ್ಪುಲೆ. ಸ್ಟೇಜ್ ಯೂಸ್ ಮನ್ಪುಲೆ ಇದು ಮಲ್ಲ ಸ್ಟೇಜ್ ಉಂಟು ಸ್ಟೇಜ್ ಯೂಸ್ ಮನ್ಪುಲೆ ಸ್ಟೆಪ್ಸ್ ರಿಪೀಟ್ ಮನ್ಪೊಡ್ಚಿ ಗಡಿ ಗಡಿ ಬೇತೆ ಸ್ಟೆಪ್ಸ್ ಮನ್ಪುಲೆ. ಓಕೆ, ಬೊಕ್ಕ ಎಫರ್ಟ್ ಇರ್ನ ಸ್ಟೆಪ್ಸ್ ದ ಎಫರ್ಟ್ ಸಿಂಪಲ್ ಉಂಡು ಮಸ್ತ್ ಒಂಚೂರು ಟಫ್ನೆಸ್ ಕೊರಡಾಪುಂಡು ಒಂದು ಕಾಂಪಿಟಿಷನ್ ಅದೇ. ಸೊ ಒಂಚೂರು ನೆನಪು ದೀಲೆ ಇರ್ನ ಔಟ್ಫಿಟ್ ಪೂರ ಪ್ರಾಪರ್ಟಿ ಯೂಸ್ ಮಂತಾರೆ ಬಾರಿ ಶೋಕ್ ಇತ್ತಂಡು. ಐ ವಿಶ್ ಯು ವೆರಿ ಗುಡ್ ಲಕ್. ಎಡ್ಡೆ ಅವಡಿರಿಗೆ ಹೋಪ್ಫುಲಿ ನೆಕ್ಸ್ಟ್ ಲೆವೆಲ್ಗೆ ತೂಕ ದಾದಾಪುಂಡು ಬಂದು ಗೊತ್ತುಜಿ ರಿಸಲ್ಟ್. ಓಕೆ, ಎಡ್ಡೆ ಅವಾರ್ಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಮೂಜ ಅಂತೆಲ್ಲ ಕಮೆಂಟ್ಸ್ ದಿಕ್ಕಣ. ಸೊ ಇತ್ತೀರಿಗೆ ದಾದ ನೆಕ್ಸ್ಟ್ ರೌಂಡ್ಗೆ ಬರ್ತನ ಏನೋ ಅನ್ಬಿಡೋದು ಒಂಜಿ ಮಂಡ್ಯಡು ನೀರ್ನ ನೆಕ್ಸ್ಟ್ ರೌಂಡ್ ಬತ್ತಂಡ ಒಂದೇ ಎಡ್ಡೆ ಪರ್ಫಾರ್ಮೆನ್ಸ್ ಕೊರೋಡು ಬಂದು ಸೊ ಬಗೊಂಜಿ ಒಂದೇ ಪಾಯಿಂಟ್ ಮಾತಾಡಲ ಬನ್ನಿ ರಡ್ಡೆನ್ ಒಂಜಿ ಅಲ್ಬೋಡು ನಾಲಿನ ರಡ್ಡು ಅಲ್ಬೋಡು ಆತಿ ಬೇತ ದಾಲೆಜ್ ಅವೇ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಅಂಚನೆ ಪೋನಾಗಡಿ ತೆಲ್ತೊಂದೇ ಬೋಡು ಪೋಯುವಾಗ ಇಲ್ಲಿ ಎತ್ತಿಬೋಕ್ಕಲ್ಲ ಬಂಜಿನ ಇಲ್ಲಿಗ ತಿಳಿಪೋಡು ಬಣ್ಣ ಒಂಚೂರು ಚಪಾತಿ ಮಲ್ದು ತಿನ್ನೋಡು ಬಂದ್ಬಿಡು ಅಂಚಿನ ಒಂಜಿ ಉದ್ದೇಶ ಎಂಗ್ಲ ಸೈಡ್ ಗಿಫ್ಟ್ ಹ್ಯಾಂಪರ್ ಉಂಡು. ಗಿಫ್ಟ್ ಹ್ಯಾಂಪರ್ ಅದು ಆ್ಯಕ್ಚುಲಿ ಗಿಫ್ಟೇ ಉಂಡು. ಸೊ ಸುರುಗಾದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಮೊಕಲ್ನ ಆಯಿಲ್. ಸೊ ಬೆಸ್ಟ್ ಉಂಡು ಯೂಸ್ ಮನ್ಪ್ಲೆ. ಎಸ್, ಸೊ ಅಂಜನೆ ಸನ್ ಪ್ರೀಮಿಯಂ ಮೊಗಲ್ನ ಹೋಲ್ ವೀಟ್ ಚಕ್ಕಿ ಆಟ. ಸೊ ಚಪಾತಿ ಮಲ್ಪೊಲಿ, ದೋಸೆ ಮಲ್ಪೊಲಿ, ದೋಸೆ ಆಪುಂಡು ಇಜ್ಜಿ ದೋಸೆ ಆಪು ಜೋಕೆ ದೋಸೆ ಆವಂದು ಇಡ್ಲಿ ಮಾತು ಆವಂದು ಚಪಾತಿ ಅಂಚನೆ ಮಾತು ಐಟಮ್ ಮನ್ಪಲೆ ಅವೇ. ಸೊ ಅಂಜನೆ ಫ್ಲೋರೋ ಮಾತಾಗಲ್ನ ಫ್ಲೋರ್ ಕ್ಲೀನರ್ ಉಂಡು. ಸೊ ಇಲ್ಲಿ ಫುಲ್ ಕ್ಲೀನ್ ಮಲ್ದು ದಿವೋಡ್ದಾಣ ಅದನ್ನು ಯೂಸ್ ಮನ್ಪಲೆ. ಥ್ಯಾಂಕ್ ಯು ಸೋ ಮಚ್. ಪರ್ಫಾರ್ಮೆನ್ಸ್ ಮಾಡಿ ರಾಧಿಕಾ ಉಮೇಶ್ ಅವರು ಬರ್ತಾ ಇದ್ದಾರೆ. ಸೊ ನೋಡುವ ಯಾವ ರೀತಿ ಅವರ ಪರ್ಫಾರ್ಮೆನ್ಸ್ ಆಯಿತು, ಏನು ಹೇಳ್ತಾರೆ ಅಂತ ಹೇಳಿ. ಬನ್ನಿ ಮೇಡಮ್ ಬನ್ನಿ. ಎಸ್ 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 ನಗುಮುಖದಿಂದಲೇ ಬರ್ತಾ ಇದ್ದಾರೆ. ಎಸ್, ಹೇಗಾಯಿತು ಪರ್ಫಾರ್ಮೆನ್ಸ್? ಫುಲ್ ಜೋಶಲ್ಲಿ ಡಾನ್ಸ್ ಮಾಡಿದ್ರಿ, ಹೇಗೆ ಅನಿಸ್ತು? ಎಂಕ್ ಮಸ್ತ್ ಖುಷಿ ಅಂಡು ಡ್ಯಾನ್ಸ್ ಮಲ್ತದು ಎಕ್ಕಡೆ ಬನ್ನಾಗ ಮಾತ್ರ ಯಾನು ಎಂಕ್ ಪಂಡ ಜರ್ನಿ ಆಪುಜಿ ಅಂಚೆ ಅದು ಮಸ್ತ್ ಸುಸ್ತಾದಿತ್ತೆ ಇತ್ತೆ ಮಾತ್ರ ಮಸ್ತ್ ಖುಷಿ ಅಂಡು ಎಂಕ್ ಫಸ್ಟ್ ಟೈಮ್ ಏನು ಸ್ಟೇಜಿನ ಮಲ್ಪನತ ಅಂಡ್ ಮಸ್ತ್ ಖುಷಿ ಅಂಡು ಜಡ್ಜಸ್ನಾಗಲ್ಲ ಕಮೆಂಟ್ಸ್ಲ ಅಂಚೆನೆ ತಿಕ್ಕಣ ಎಂಕ್ ಆಂಡಲ ಏನು ಸ್ಟೆಪ್ಸ್ ರಿಪೀಟ್ ಆಂಡ್ ಬಂದು ಅವು ಎಂಕ್ ಜಡ್ಜಸ್ನಾಗಲು ಪಂಡೇರು ಅಂಚೆ ನೆಕ್ಸ್ಟ್ ಟೈಮ್ಗೆ ಏನು ಒಂದು ವೇಳೆ ಸೆಲೆಕ್ಟ್ ಆಯ ಬಂದಾಂಡ ಯಾನು ಅವೇನು ಕರೆಕ್ಟ್ ಮಲ್ತದು ಯಾನು ಈ ಸ್ಟೇಜ್ ಕೂಡ ನಲ್ಪೆರೆಗೆ ಎಂಕ್ ಮಸ್ತ್ ಆಶೆ ಉಂಡು. ಅಂಚೆನೆ ಒಂಜಿ ಸೆಲೆಕ್ಟ್ ಆಯಡ ಎಂಗೆ ಅವು ಮಸ್ತ್ ಖುಷಿ. ಅಂಚೆ ಎನ್ನ ಜೋಕುಲೆಗ್ಲ ಅವೇ ಮಸ್ತ್ ಖುಷಿ ಆವೊಂದುಂಡು. ಮಮ್ಮಿ ಈರ್ ಮಸ್ತ್ ಲಾಯ್ಕ್ ಮಲ್ತಾರು ಅಂಚ ಪಂಡು ಮಸ್ತ್ ಖುಷಿ ಟುಲ್ಲೇರು ಜೋಕುಲ್ ಪುರ. ಹೆಂಗೆ ಮಸ್ತ್ ಖುಷಿ ಆಂಡು ಈ ವೇದಿಕೆಗೆ ಬರ್ತದೆ. ಇದನ್ನ ಸೆಲೆಕ್ಷನ್ ಅವಾರ್ಡ್ ಬಂದು ಯಾನ್ಲ ವಿಶ್ ಮಲ್ಪೆ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ. ಮುಂದಿನ ಎಪಿಸೋಡ್ ಶುರುವಾದಾಗ ಮುಂದಿನ ರೌಂಡ್ ಕೂಡ ಶುರುವಾಗುತ್ತೆ. ಈ ರೌಂಡಲ್ಲಿ ಇದ್ದವರು ಅದರಲ್ಲಿ ಎಷ್ಟು ಜನ ಮುಂದಿನ ರೌಂಡಿಗೆ ಹೋಗ್ತಾರೆ, ಎಲ್ಲ ಪ್ರಶ್ನೆಗೆ ಉತ್ತರ ಮುಂದಿನ ರೌಂಡಲ್ಲಿ ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ತನಕ ನೀವೇನು ಮಾಡಬೇಕು, ನಮ್ಮ ಟಿವಿ ನೋಡ್ತಾ ಇರಬೇಕು, ನಮ್ಮನ್ನು ಕಾಯ್ತಾ ಇರಬೇಕು. ಡೆಫಿನೆಟ್ಲಿ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ನಮ್ಮ ಟಿವಿ, ಕೀಪ್ ಮಿಸ್ಸಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್.